ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ. ಹಲೋ ನಮಸ್ತೆ. ಸಿದ್ದಾಸ್ ಸ್ಯಾಮ್ಸಂಗ್ ಪ್ರೆಸೆಂಟ್ಸ್ ಕರೆಂಟ್ ಅಫೇರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಇವತ್ತಿನ ಕರೆಂಟ್ ಅಫೇರ್ ಕಾರ್ಯಕ್ರಮದಲ್ಲಿ ಬಹುಶಃ ಇಡೀ ರಾಜ್ಯ ನಿರೀಕ್ಷೆ ಮಾಡ್ತಾ ಇದ್ದಂತ ಮತ್ತು ಬಹಳ ಕುತೂಹಲದಿಂದ ಎದುರು ನೋಡ್ತಾ ಇದ್ದಂತ ಬೆಂಗಳೂರು ಮಹಾನಗರ ಪಾಲಿಕೆಯ ಫಲಿತಾಂಶ ಇವತ್ತು ಪ್ರಕಟ ಆಗಿರುವಂತದ್ದು. ಸೊ ಏನೆಲ್ಲ ಸಮೀಕ್ಷೆಗಳು ಏನು ಹೇಳಿತ್ತು, ಎಕ್ಸಿಟ್ ಪೋಲ್ಗಳಾಗಿರ್ಬೋದು ಅಥವಾ ಪ್ರೀ ಪೋಲ್ಗಳಾಗಿರ್ಬೋದು, ಏನು ಭವಿಷ್ಯವನ್ನ ಹೇಳಿತ್ತೋ ಆ ಭವಿಷ್ಯ ಏನಿತ್ತು, ಕಾಂಗ್ರೆಸ್ಗೆ ಬಹುಮತದ ಹತ್ತಿರ ಕಾಂಗ್ರೆಸ್ ಬರುತ್ತೆ ಅನ್ನುವಂಥದ್ದು ಇತ್ತು. ಬಟ್ ಕಾಂಗ್ರೆಸ್ ಇವತ್ತಿನ ರಿಸಲ್ಟ್ ಅನ್ನ ನೋಡಿದ್ರೆ ಬಿಜೆಪಿ ಅಧಿಕಾರದ ಹತ್ರ ಬಂದು ನಿಂತಿರುವಂತದ್ದು. ಇಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆ ಯಾಕೆ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ, ಬಹುಶಃ ರಾಜ್ಯದ ರಾಜಧಾನಿ ಆಗಿರೋದ್ರಿಂದ ಎಲ್ಲರೂ ಪ್ರತಿಷ್ಠೆಯಾಗಿ ಆ ಚುನಾವಣೆಯನ್ನ ತೆಗೆದುಕೊಂಡಿದ್ರು. ಸ್ವತಃ ಮುಖ್ಯಮಂತ್ರಿಗಳೇ ಗಲ್ಲಿ ಗಲ್ಲಿಯನ್ನ ತಿರುಗಾಡಿ ಪ್ರಚಾರ ಕಾರ್ಯವನ್ನ ಮಾಡಿದ್ರು. ಕೇಂದ್ರದ ಇಬ್ಬರು ಸಚಿವರು ಪ್ರಚಾರ ಕಾರ್ಯಗಳಲ್ಲಿ ತೊಡಗಿಸಿಕೊಂಡ್ರು. ಮಂತ್ರಿಗಳು, ರಾಜ್ಯದ ಸಂಪುಟದ ಮಂತ್ರಿಗಳು ಕೂಡ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ರು. ಸೊ ಆ ಫಲಿತಾಂಶ ಇವತ್ತು ಪ್ರಕಟ ಆಗಿರುವಂತದ್ದು. ಸೊ ಆ ಫಲಿತಾಂಶವನ್ನ ಗಮನಿಸಿದ್ರೆ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು ಮತ್ತು ಮತ್ತೆ ತನ್ನ ಅಧಿಕಾರವನ್ನ ಬಿಬಿಎಂಪಿಯಲ್ಲಿ ತನ್ನ ಅಧಿಕಾರವನ್ನ ಉಳಿಸಿಕೊಂಡಿರುವಂತದ್ದು ಸ್ಪಷ್ಟವಾಗ್ತಾ ಇದೆ. ಸೊ ಈ ಬಗ್ಗೆ ಮಾತಾಡಬೇಕು. ಇಬ್ಬರು ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಒಬ್ಬರು ಬಿಜೆಪಿಯ ಕಡೆಯಿಂದ ಬಿಜೆಪಿ ರಾಷ್ಟ್ರೀಯ ಯುವ ಮೋರ್ಚಾದ ಕಾರ್ಯದರ್ಶಿ ವಿಕಾಸ್ ಪುತ್ತೂರ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ವಿಕಾಸ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಕಾಂಗ್ರೆಸ್ನವರು ಬರಬೇಕಿತ್ತು, ಬಟ್ ಕಾಂಗ್ರೆಸ್ನವರು ಒಂದು ಕಡೆಯಲ್ಲಿ ಸೋಲಾದ್ರೆ ಮತ್ತೊಂದು ಕಡೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಒಂದು ವೈಯಕ್ತಿಕ ಸಮಸ್ಯೆಯನ್ನ ಕಾಂಗ್ರೆಸ್ ಪಾರ್ಟಿ ಎದುರಿಸ್ತಾ ಇದೆ. ಸೊ ಅವರನ್ನ ಇನ್ವೈಟ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಸೊ ಸೀನಿಯರ್ ಜರ್ನಲಿಸ್ಟ್ ಚಿದಂಬರ್ ಬೈ ಕಂಪಾಡಿ ಅವರು ಕೂಡ ನಮ್ಮ ಡಿಸ್ಕಷನ್ ಅಲ್ಲಿ ಭಾಗವಹಿಸ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ವಿಕಾಸ್ ಅವರೇ, ಒಂದು ಬಿಜೆಪಿಯ ಗೆಲುವನ್ನ ಸೆಲೆಬ್ರೇಟ್ ಮಾಡ್ತಾ ಇರುವಂತದ್ದು, ಕಾಂಗ್ರೆಸ್ನ ಸೋಲನ್ನ ಸೆಲೆಬ್ರೇಟ್ ಮಾಡ್ತಾ ಇರುವಂತದ್ದು ಬಿಜೆಪಿ. ಪ್ರಾರಂಭದಲ್ಲಿ ದೇಶಪರ ಪಕ್ಷಕ್ಕೆ, ಅಭಿವೃದ್ಧಿಯ ಪರ ಒಂದು ಚಿಂತನೆಗೆ ಮತ ಕೊಟ್ಟಂತಹ ಬೆಂಗಳೂರಿನ ಮಹಾಜನತೆಗೆ ದಕ್ಷಿಣ ಕನ್ನಡದ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತಿನ ಈ ಫಲಿತಾಂಶಗಳು ನೇರವಾಗಿ ಸೂಚಿಸುವಂಥದ್ದು ಈ ಅತಿಯಾದ ಪಾಪ್ಯುಲಿಸ್ಟ್ ಗವರ್ನೆನ್ಸ್ ಏನು ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಬರ್ತಾ ಇದೆ, ಅದಕ್ಕೆ ತಕ್ಕ ಪಾಠವನ್ನು ಈ ಒಂದು ಫಲಿತಾಂಶದ ಮೂಲಕ ಮುಖ್ಯಮಂತ್ರಿಗಳಿಗೆ ತಲುಪಿಸಿದ್ದಾರೆ ಅಂತ ನಾನು. ಅಂದ್ರೆ ವಿಕಾಸ್, ನಿಮಗೆ ನಿಮ್ಮ ಪಾರ್ಟಿಗೆ ಧೈರ್ಯ ಇರಲಿಲ್ಲ, 100 ಸ್ಥಾನಗಳು ಬರಬಹುದು, 100 ವಾರ್ಡ್ ಅಲ್ಲಿ ನಾವು ಗೆಲ್ತೀವಿ ಅನ್ನುವಂತ ಧೈರ್ಯ ನಿಮಗೆ ಇರಲಿಲ್ಲ? ಇಲ್ಲ. ಸೊ ಇದು ಬೋನಸ್ ಆಗಿ, ಬಂಪರ್ ಆಗಿ ಸಿಕ್ಕಿರುವಂತದ್ದು? ಹಾಗೇನಿಲ್ಲ. ನಾವು ನಮ್ಮ ಪ್ರಥಮ ಪಟ್ಟಿ ಬಿಡುಗಡೆ ಮಾಡಿದಾಗಲೇ ವರಿಷ್ಠ ನಾಯಕರು ಎಲ್ಲರೂ ಕೂಡ ಪತ್ರಿಕಾಗೋಷ್ಠಿಗಳಲ್ಲಿ ಹೇಳಿದ್ದಾರೆ, ನಾವು ಯಾವುದೇ ಕಾರಣ ಪತ್ರಿಕಾಗೋಷ್ಠಿಗಳಲ್ಲಿ ಹೇಳೋದು ಒಂದು ಅದು 150 ಅಂತಲೂ ಬೇಕಾದ್ರೆ ಹೇಳೋದಕ್ಕಾಗತ್ತೆ. ಅಲ್ಲಲ್ಲ, ವಿ ವೇರ್ ಕಾನ್ಫಿಡೆಂಟ್. ಮತ್ತೆ ಈ ಒಂದು ಅಲೆ ಏನಿತ್ತು, ಕಾಂಗ್ರೆಸ್ನ ವಿರೋಧಿಯಾಗಿರ್ತಕ್ಕಂಥ ಕೆಲವು ನಮ್ಮಲ್ಲಿ ಕೆಲವು ವಾರ್ಡ್ಗಳಲ್ಲಿ ಕಂಡು ಬಂದಂತಹ ಇದೇನಿತ್ತು, ಅದೆಲ್ಲವನ್ನು ನಮಗೆ ಮೊದಲೇ ನಾವು 100 ದಾಟ್ತೇವೆ ಅನ್ನುವಂಥ ಒಂದು ಸ್ಪಷ್ಟವಾದಂಥ ಒಂದು ವಿವರ ನಮಗೆ ಮೊದಲೇ ಸಿಕ್ಕಿತ್ತು. ಆದರೆ ನೀವು ಈ ವೋಟ್ ಶೇರನ್ನು ಗಮನಿಸಿದಾಗ ನಾವು ಗೆದ್ದಂತಹ ಪರ್ಸೆಂಟೇಜ್ ಏನಿದೆ, ಹಲವಾರು ವಾರ್ಡ್ಗಳಲ್ಲಿ ನಮಗೆ ಸಿಕ್ಕಿದಂತಹ ಪರ್ಸೆಂಟೇಜು ಅಭೂತಪೂರ್ವಕವಾಗಿರುವಂಥ ಪರ್ಸೆಂಟೇಜ್ನಲ್ಲಿ ನಮ್ಮ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಇದೆಲ್ಲ ಯಾವುದನ್ನು ಸೂಚಿಸ್ತವೆ ಅಂತ ಹೇಳಿದರೆ, ಯಾವುದೇ ಕಾರಣಕ್ಕೂ ಈ ಕಾಂಗ್ರೆಸ್ ಈ ಒಂದು ರಾಜ್ಯ ಸರ್ಕಾರ ಕೊಡ್ತಾ ಇರುವಂಥ ಆಡಳಿತ ಏನಿದೆ ಇದರ ವಿರುದ್ಧವಾಗಿರುವಂಥ ನಿಮಗೆ ಗೆಲುವಿನ ಕಾನ್ಫಿಡೆನ್ಸ್ ಗಿಂತ ಜಾಸ್ತಿ ಆಗಿ ಅಥವಾ ಗೆಲ್ತೇವೆ ಅನ್ನುವಂತ ನಿರೀಕ್ಷೆ ಇರಲಿಲ್ಲ, ಗೆಲ್ಲಬಹುದು ಅನ್ನುವಂಥದ್ದಿತ್ತು, ಗೆದ್ದರೆ ಗೆಲ್ಲಬಹುದು, ಇಲ್ಲ ಗೆದ್ದೇ ಗೆಲ್ತೀವಿ ಅನ್ನುವಂಥದ್ದು ಇರಲಿಲ್ಲ. ಸೊ ಆ ಕಾರಣಕ್ಕಾಗಿ ಇವತ್ತು ನಿಮ್ಮ ಪಾರ್ಟಿ ಮಾಡ್ತಾ ಇರುವಂತದ್ದು ಕಾಂಗ್ರೆಸ್ನ ಸೋಲನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ಬಿಜೆಪಿಯ ಗೆಲುವನ್ನ ಸೆಲೆಬ್ರೇಟ್ ಮಾಡ್ತಾ ಇಲ್ಲ. ಇಲ್ಲ ನೋಡಿ, ಇದು ತ್ರಿಭಜನೆ ಮಾಡಬೇಕು ಅಂತ ಕಾಂಗ್ರೆಸ್ನ ಸರ್ಕಾರ ಯಾವಾಗ ಹೊರಡ್ತೋ ಆಗ ಭಾರತೀಯ ಜನತಾ ಪಾರ್ಟಿಗೆ ಯಾವುದೇ ರೀತಿಯಲ್ಲಿ ಸಂದೇಹ ಇದ್ದಿದ್ರೆ ನಾವು ಆಗಲೇ ಅದಕ್ಕೆ ಪರವಾದಂಥ ಒಂದು ವಿವರವನ್ನು ನಾವು ಕೊಡ್ಬೋದಿತ್ತು. ನಾವು ಯಾವುದೇ ಕಾರಣಕ್ಕೂ ಯಾವತ್ತೂ ಕೂಡ ಇದು ತ್ರಿಭಜನೆ ಆಗಬೇಕು, ಎಲೆಕ್ಷನ್ ಮುಂದೂಡಬೇಕು ಅಂತ ಎಲ್ಲಿ ಕೂಡ ಹೇಳಲಿಲ್ಲ. ಯಾಕಂದರೆ ಫ್ರಮ್ ದಿ ಫಸ್ಟ್ ಡೇ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾಯಕರು, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಅಭ್ಯರ್ಥಿಗಳು, ಭಾರತೀಯ ಜನತಾ ಪಾರ್ಟಿಯ ಬೆಂಗಳೂರಿನ ಸಮಿತಿ ಕೂಡ 100% ಕಾನ್ಫಿಡೆನ್ಸ್ ಇತ್ತು, ನಾವು ಬಹುಮತ ಸ್ಪಷ್ಟವಾಗಿ ಸಾಧಿಸ್ತೇವೆ ಅನ್ನುವಂಥ ಕಾನ್ಫಿಡೆನ್ಸ್ ನಮ್ಮಲ್ಲಿ ಮೊದಲಿಂದ ಇತ್ತು. ಏನ್ ಅನ್ಸುತ್ತೆ ಈ ರಿಸಲ್ಟ್ ಅನ್ನ ನೋಡಿದ್ರೆ? 20 ವರ್ಷದ ನಂತರ ಒಂದು ಸಂಪ್ರದಾಯದಲ್ಲಿ ಬದಲಾವಣೆ ಆಗಿದೆ. ಆಡಳಿತ ಪಕ್ಷ ಯಾವುದಿದೆಯೋ ಬಿಬಿಎಂಪಿಯಲ್ಲಿ ಅದೇ ಗೆಲ್ಲುವಂತದ್ದು ಒಂದು ಸಂಪ್ರದಾಯ ನಡ್ಕೊಂಡು ಬಂದಿತ್ತು. 20 ವರ್ಷದ ನಂತರ ಅದು ಚೇಂಜಸ್ ಆಗಿದೆ. ಏನ್ ಅನ್ಸುತ್ತೆ ಈ ರಿಸಲ್ಟ್ ಅನ್ನು ನೋಡುವಾಗ? ನಿಮಗೆ
ಈ ಚುನಾವಣೆಗಿಂತ ಮೊದಲು ನೀವು ಕರೆದಂಥ ಯಾವುದು ಮಾಡಿದ ಡಿಸ್ಕಷನ್ ಸಂದರ್ಭದಲ್ಲೂ ಕೂಡ ನಾನು ಹೇಳಿದ್ದೇನೆ. ಒಂದು ವೇಳೆ BBMPಯಲ್ಲಿ ಕಾಂಗ್ರೆಸ್ಗೆ ಸೋಲಾಗಲಿಕ್ಕೆ ಬಹಳ ಮುಖ್ಯವಾದ ಕಾರಣ ಇವರ ಒಳಗಿನ ಭಿನ್ನಾಭಿಪ್ರಾಯಗಳು ಅಂತೇಳಿ. ನಾನು ಅವತ್ತು ಹೇಳಿದ್ದೇನೆ ಒಂದು ಶಬ್ದ, ಡ್ಯಾಮೇಜ್ ಕಂಟ್ರೋಲ್. ಈಗ ಡ್ಯಾಮೇಜ್ ಏನು ಮಾಡಿದ್ದಾರೆ ಅದನ್ನು ಕಂಟ್ರೋಲ್ ಮಾಡುವಂಥ ಸಾಮರ್ಥ್ಯ ಯಾರಿಗಾದರೂ ಇದೆಯಾ ಅಂತೇಳಿ ಅವತ್ತು ಕೂಡ ಹೇಳಿದ್ದಾರೆ. ಚುನಾವಣೆಗೆ ನಿಲ್ಲದೇ ಇದ್ದಂಥವರು ಚುನಾವಣೆಯ ಬಗ್ಗೆ ಭಾಷಣ ಮಾಡಿದ್ದಾರೆ, ಅದರ ಬಗ್ಗೆ ಟೀಕೆ ಮಾಡಿದ್ದಾರೆ, ಅದರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ನನಗೊಂದು ಸ್ಪಷ್ಟವಾದ ಕಲ್ಪನೆ ಇತ್ತು. ಏಕೆಂತಂದರೆ ಕೊನೆಯ ಹಂತದಲ್ಲಿ ಈ ರೀತಿಯ ಡ್ಯಾಮೇಜ್ ಆದಾಗ ಅದು ಸರಿಪಡಿಸಲಿಕ್ಕೆ ಆಗದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತ ಹೇಳೋದು. SM ಕೃಷ್ಣ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಖರ್ಗೆ ಇರ್ಬೋದು, ಹರಿಪ್ರಸಾದ್ ಇರ್ಬೋದು, ಇವರೆಲ್ಲ ತೆಗೆದಂಥ ಅಪಸ್ವರಗಳು ಬಹುಶಃ ಇವತ್ತು ಕಾಂಗ್ರೆಸ್ನ ಸೋಲು ಕಾಣ್ತಾ ಇದೆಯಾ, BJPಯ ಗೆಲುವು ಕಾಣ್ತಾ ಇದೆಯಾ ಅನ್ನುವಂಥದ್ದು ಅಲ್ಲ. ನೀವು ಅತ್ಯಂತ ಸೂಕ್ಷ್ಮವಾಗಿ ಇದನ್ನು ಗಮನಿಸಬೇಕು. ಅಲ್ಲಿ ಕೂಡ ಅಶೋಕ್ ಅವರ ಒಂದು ಹೇಳಿಕೆ ಸಾಕಷ್ಟು ವಿವಾದ ಉಂಟು ಮಾಡಿತ್ತು. ನೀವು ನೆನಪಿಸಿಕೊಂಡ್ರೆ ಲಿಂಗಾಯತ ಇದನ್ನು ಬೆಲ್ಟಿನ ಬಗ್ಗೆ, ಲಿಂಗಾಯತರ ಬಗ್ಗೆ ಅವರೇನು ಮಾಡಿದರು ಅಂತೇಳುವ ಆರೋಪ ಬಂತು, ಟೀಕೆ ಬಂತು. ಕೊನೆಗೆ ಅವರು ಅದನ್ನು ನಿಭಾಯಿಸಿದರು. ಹೇಗೆ ಅಂತ ಹೇಳಿದ್ರೆ ಅದಲ್ಲ, ಆ ರೀತಿ ಹೇಳಿದ್ದಲ್ಲ ಅಂತೇಳಿ. ಅದನ್ನು ನಾನು ಹೇಳೋದು, ಕಾಂಗ್ರೆಸ್ ಮತ್ತು BJP ಇರೋ ವ್ಯತ್ಯಾಸ, ಒಂದು ಡ್ಯಾಮೇಜ್ ಆದರೂ ಕೂಡ ಅದನ್ನು ಕಂಟ್ರೋಲ್ ಮಾಡುವಂಥ ವ್ಯವಸ್ಥಿತವಾದ ಒಂದು ಯಂತ್ರ ಕೆಲಸ ಮಾಡ್ತದೆ BJPಯಲ್ಲಿ. ಆದರೆ ಕಾಂಗ್ರೆಸ್ನಲ್ಲಿ ಒಮ್ಮೆ ಡ್ಯಾಮೇಜ್ ಮಾಡಿದರೆ ಅದು ಸರಿಪಡಿಸಲಿಕ್ಕೆ ಆಗದಿದ್ದಂಥ ಒಂದು ವ್ಯವಸ್ಥೆ. ಹಾಗಾಗಿ ಅಶೋಕ್ ಅವರು ಏನು ಕೊಟ್ಟಿದ್ರು, ಆ ನಂತರ ಯಡಿಯೂರಪ್ಪ ಅದನ್ನು ಸರಿ ಮಾಡಿಕೊಂಡ್ರು ಮತ್ತು ಅವರೆಲ್ಲರೂ ಒಟ್ಟಿಗೆ ಹೋದರು. ನೋಡಿ, ಅದರಲ್ಲಿರುವ ವ್ಯತ್ಯಾಸ. ಅಶೋಕ್ ಒಂದು ಹೇಳಿಕೆ ಕೊಟ್ಟ ನಂತರ ಮತ್ತು ಯಾರೂ ಕೂಡ BJPಯವರು ಅದರ ಬಗ್ಗೆ ತದ್ವಿರೋಧವಾದಂತೆ ಇರಲಿಲ್ಲ. ಅದನ್ನೆಲ್ಲರೂ ಕೂಡ ಅದನ್ನು ಅಂತ ಏನದು ತೇಪೆ ಹಾಕಿ ಅಥವಾ ಅದನ್ನು ಸರಿ ಮಾಡಿಕೊಂಡು, ಅಂದರೆ ಅದನ್ನು ನಾನು ಹೇಳೋದು, ಡ್ಯಾಮೇಜ್ ಮಾಡೋದು ದೊಡ್ಡ ಸಂಗತಿ ಅಲ್ಲ, ಅದನ್ನು ಕಂಟ್ರೋಲ್ ಮಾಡೋದು ಬಹಳ ಸಮಸ್ಯೆ ಇದೆ. ಬಟ್ ಇಲ್ಲಿ ಯಾರು ಕೂಡ ಅದನ್ನು ಕಂಟ್ರೋಲ್ ಮಾಡಲಿಲ್ಲ. ನೀವು ಈ 4 ಜನ ಮಾಡಿದ್ದನ್ನು ಕೂಡ ಅವರವರೇ ಸಮರ್ಥನೆ ಮಾಡಿಕೊಂಡ್ರೆ ವಿನಃ ಅದನ್ನು ಒಬ್ಬ ಕೇಂದ್ರಿತ ವ್ಯಕ್ತಿಯಾಗಿ ಅದು ನಿಭಾಯಿಸಲಿಲ್ಲ. ಇದು ಬಹಳ. ಇವತ್ತು ಕೂಡ ಸಿದ್ದರಾಮಯ್ಯ ಒಂದು ಮಾತು ಹೇಳಿದರು, ನೀವು ಆ ಪ್ರೆಸ್ ಇದರಲ್ಲಿ, SM ಕೃಷ್ಣ ಅವರು ತಾವಾಗಿ ಚುನಾವಣಾ ಪ್ರಚಾರಕ್ಕೆ ಬಂದದ್ದಲ್ಲ, ಅವರನ್ನು ಕೆಲವರು ಕರೆದುಕೊಂಡು ಬಂದರು. ಅದರ ಅರ್ಥ ಏನು ಆಯಿತಾ? ಸೊ ಹಾಗಾಗಿ ಈ ಸೋಲಿನ ಸಂಪೂರ್ಣವಾಗಿ ನಾನೇ ಹೊತ್ಕೊಳ್ತೇನೆ ಅಂತ ಹೇಳೋದನ್ನು ಕೂಡ ಅವ್ರು ಹೇಳಿದರು. ಆದರೆ ಅವ್ರು ಏನು ಟೀಕೆ ಮಾಡಲಿಲ್ಲ. ಹಾಗಾಗಿ ಈ ಇಡೀ ಒಂದು ಚುನಾವಣೆಯ ಫಲಿತಾಂಶ ಇದು ಕೊನೆಯ ದಿನಗಳಲ್ಲಿ ಒಂದು ಬಹಳ ನಿರೀಕ್ಷಿತವಾದಂಥ ಒಂದು ಫಲಿತಾಂಶ, ಅದೇನೋ ಇದಲ್ಲ. ಆದರೆ ಅದರಲ್ಲೂ ಕೂಡ BJP ಕೂಡ ಒಂದು ರೀತಿ ಆತಂಕ ಇತ್ತು. ನೀವು ಅದನ್ನು ಒಪ್ಪಿಕೊಳ್ಳಿ. ಎಕ್ಸಿಟ್ ಪೋಲ್ಗಳು, ಪ್ರೀ ಪೋಲ್ಗಳು ಬೇರೆಯದ್ದೇ ಭವಿಷ್ಯವನ್ನ ಹೇಳ್ತಾ ಇತ್ತು. ಅಲ್ಲ, ಕಾಂಗ್ರೆಸ್ ಅಧಿಕಾರದ ಹತ್ತಿರಕ್ಕೆ ಬರಬಹುದು. ಆ ನಂತರ ದೇವರಾಜ ಅರಸು ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಒಂದು ಬೆಳವಣಿಗೆ. ಸೊ ಅದು ಎಫೆಕ್ಟ್ ಆಯ್ತಾ ಕಾಂಗ್ರೆಸ್ಗೆ? ಅಲ್ಲ, ನಾನು ಅದನ್ನು ಹೇಳ್ತಾ ಇರೋದು. ಯಾಕೆಂದ್ರೆ ಜನ್ಮ ದಿನೋತ್ಸವದ, ದೇವರಾಜ ಅರಸು ಅಂತ ಹಿಂದುಳಿದ ನಾಯಕರ ಜನ್ಮ ದಿನೋತ್ಸವ ಸಂದರ್ಭದಲ್ಲಿ ಅವು ಆಡಿದಂಥ ಮಾತಿದೆಯಲ್ಲ, ಎಲ್ಲರೂ ಕೂಡ ಸಾಮೂಹಿಕ 4 ಜನ ಏನು ಮಾಡಿದ್ದು ಬಹುಶಃ ದೊಡ್ಡ ಡ್ಯಾಮೇಜ್ ಅದು ಒಂದು. ಮತ್ತು BJPಯಲ್ಲಿ ನೀವು ಗಮನಿಸಿದರೆ ಅವರಿಗೆ ಮೋದಿ ಮತ್ತು ಅಮಿತ್ ಶಾ ಏನು ಹೇಳ್ತಾರೆ ಅದೇ, ಅವರು ಮಾತಾಡಬೇಕು ಅಂದರೆ ಮಾತಾಡ್ತಾರೆ, ಮಾತಾಡಬಾರ್ದು ಅಂದ್ರೆ ಮಾತಾಡೋದಿಲ್ಲ. ಅಂದರೆ ಆ ರೀತಿಯ ನಾಯಕತ್ವದ ಒಂದು ಹಿಡಿತ ಇದೆ. ಇಲ್ಲಿ ಅಂಥ ಹಿಡಿತ ಇಲ್ಲ. ಅಂದರೆ ಎಲ್ಲರೂ ಕೂಡ ಅವರವರಷ್ಟಕ್ಕೆ ನಾಯಕರಾಗಿದ್ದಾರೆ. ಇದು ಒಂದು ಸಮಸ್ಯೆ. ನೀವು ಸಾಮೂಹಿಕವಾದ ನಾಯಕತ್ವ ಒಂದು ಬೇರೆ, ಮತ್ತು ಎಲ್ಲರೂ ಕೂಡ ಅವರವರೇ ನಾಯಕತ್ವದ ಕೇಂದ್ರೀಕೃತ ವ್ಯವಸ್ಥೆ ಆಗಿರೋದು ಒಂದು ಬೇರೆ. ಇಡೀ ಒಂದು ಚುನಾವಣೆ ನೀವು ಆಗ ಅವ್ರು ಕೇಳಿದ್ರಿ, ಕಾಂಗ್ರೆಸ್ಸಿನ ಸೋಲನ್ನು ನೀವು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ, BJP ಗೆಲುವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತ ನೀವು ಕೇಳಿದರೆ, ಅವರು ಈ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ರು ಬಿಡಿ. ಆದರೆ ಒಟ್ಟಾರೆ ಇದನ್ನು ಬಹುಶಃ ಜನ ಒಂದು ರೀತಿಯ ನಿರ್ಧಾರಕ್ಕೆ ಬಂದಿದ್ದಾರೆ. ಇದು ಸ್ವಯಂಕೃತ ಅಪರಾಧ ಕಾಂಗ್ರೆಸ್ ಇದ್ದು, ನಿಜ ಹೇಳಬೇಕು ಅಂದರೆ. BBMPಯನ್ನು ವಿಭಜನೆ ಮಾಡ್ತೇವೆ ಅಂತೇಳಿ ಹೋದ ದೊಡ್ಡ ಸ್ಟೆಪ್ ಇದೆಯಲ್ಲ, ಅದು ಅತ್ಯಂತ ದೊಡ್ಡ ಇದಕ್ಕೆ ಯಾವುದು ಜನರ ಆಕ್ರೋಶ ಕಾರಣ ಆಯಿತು. ನೀವು ಆ ಜನ ಅಲ್ಲಿ ಹೇಳಲಿಲ್ಲ, BJP ಅವರು ಹೇಳ್ತಾ ಬಂದರು, ಜನ ಹೇಳಲಿಲ್ಲ. ಬಟ್ ಅದು ಜನ ಇಲ್ಲಿ ಚುನಾವಣೆ ಸಂದರ್ಭದಲ್ಲಿ ತೋರಿಸಿದ್ರು ಅಷ್ಟೇ. ಎಸ್ ವಿಕಾಸ್ ಅವರ ಅಂದ್ರೆ ಒಂದು ಗೆಲುವಿನ ಹಿಂದೆ ಕಾರಣಗಳು ಹಲವು ಇರಬಹುದು. ಪ್ರಮುಖ ಕಾರಣ ಅಂತ ಏನಂತ ಭಾವಿಸ್ತೀರಿ? ಈಗ ನಿಮಗೆ ಬೆಂಗಳೂರಿನ ಜನ ಆಶೀರ್ವಾದ ಮಾಡಬೇಕು ಅಂತಾದ್ರೆ ಕಾರಣ ಏನು? ನಿಮ್ಮ ಮೇಲೆ ನಂಬಿಕೆ ಇಟ್ಟರು, ನಿಮ್ಮ ಮೇಲೆ ನಂಬಿಕೆ ಇಡಬೇಕು ಅಂತ ಹೇಳಿದ್ರೆ ನಿಮ್ಮ ಫ್ಲಾಶ್ ಬ್ಯಾಕ್ ಚೆನ್ನಾಗಿಲ್ಲ, ಅಥವಾ ಕಾಂಗ್ರೆಸ್ಗಿಂತ ಇವರು ಬೆಟರ್ ಅಂತೇಳಿ ನಿಮ್ಮನ್ನ ಚೂಸ್ ಮಾಡಿದ್ರು?
ನೋಡಿ, ಒಂದು ಚುನಾವಣೆಯ ಫಲಿತಾಂಶ ಬಂದಾಗ ಫಲಿತಾಂಶಕ್ಕೆ ಹಲವಾರು ಕಾರಣಗಳು ಬರ್ತವೆ. ಇವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಸ್ಪಷ್ಟ ಬಹುಮತ ಬಂದಿದೆ. ಇದರಲ್ಲಿ ನಾವು ಗಮನಿಸಬೇಕಾದ ಅಂಶ ಕೆಲವಾರಿದೆ. ಭಾರತೀಯ ಜನತಾ ಪಾರ್ಟಿಯ ಹಿಂದಿನ 5 ವರ್ಷ ಕೂಡ ಬಿಜೆಪಿಯಲ್ಲೇ ಇತ್ತು, BBMPಯದ್ದು. ಭ್ರಷ್ಟಾಚಾರದ ಆರೋಪ ದೊಡ್ಡದಾಗಿ ನಿಮ್ಮ ಪಾರ್ಟಿಯ ತಲೆಯ ಮೇಲೆ ತೂಗ್ತಾ ಇತ್ತು. BBMPಯ ಇತಿಹಾಸದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂತಹ ಸಂದರ್ಭ ಇರ್ಬೋದು, DV ಸದಾನಂದ ಗೌಡರು ಮುಖ್ಯಮಂತ್ರಿ ಆದಂಥ ಸಂದರ್ಭ ಇರ್ಬೋದು, ಜಗದೀಶ್ ಶೆಟ್ಟರ್ ಆದಂಥ ಸಂದರ್ಭ ಇರ್ಬೋದು, ಕೊಟ್ಟಂಥ ಅನುದಾನಗಳು, ಅಲ್ಲಿ ಆದಂಥ ಅಭಿವೃದ್ಧಿ ಪರ ಯೋಜನೆಗಳು, ಇದೆಲ್ಲ ಇದೆಯಲ್ಲ, ಕಾಂಗ್ರೆಸ್ನವರು ಯಾವ ಪ್ರಮಾಣದಲ್ಲಿ ಬೊಬ್ಬೆ ಹೊಡೆದ್ರು, ಸುಳ್ಳು ಪ್ರಚಾರ ಮಾಡಿದರೂ ಕೂಡ ಜನರಿಗೆ ಆದಂಥ ಅಭಿವೃದ್ಧಿ ಕಾರ್ಯಗಳು, ಬೆಂಗಳೂರಿನಲ್ಲಿ ಆದಂಥ ಅಭಿವೃದ್ಧಿ ಕಾರ್ಯಗಳು ಕಣ್ಣಿಗೆ ಕಾಣಿಸಿಕೊಳ್ಳುವಂಥದ್ದು ಒಂದು ಕಡೆ. ನೀವು ಇವತ್ತು ಗಮನಿಸ್ಬೋದು, ಕಾಂಗ್ರೆಸ್ನ ಸರ್ಕಾರ ಬಂದ ನಂತರ BBMPಗೆ ಯಾವುದೇ ರೀತಿಯಲ್ಲಿಯೂ ವಿಶೇಷವಾದಂಥ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ. ನಾನು ನಿಮಗೆ ಒಂದು ಅಂಕಿಅಂಶ ಕೊಡ್ತೇನೆ. ಬೆಂಗಳೂರಿನಲ್ಲಿ ಸುಮಾರು 1 ಕೋಟಿ ಜನಸಂಖ್ಯೆ ಇರ್ಬೋದು. ಇಟ್ಸ್ ಆಲ್ಮೋಸ್ಟ್ ಈಕ್ವಲೆಂಟ್ ಟು 20% ಆಫ್ ದಿ ಸ್ಟೇಟ್ಸ್ ಪಾಪ್ಯುಲೇಷನ್. 1 ಕೋಟಿ ಜನಸಂಖ್ಯೆ ಇರುವಂಥ ಬೆಂಗಳೂರಿನಲ್ಲಿ ಇವತ್ತು ವಿವಿಧ ಮೂಲಗಳಿಂದ BBMPಗೆ ಕಲೆಕ್ಟ್ ಆಗಬಹುದು, ಸಂಗ್ರಹವಾಗಬಹುದಾದಂಥ ಟ್ಯಾಕ್ಸು ಸುಮಾರು 4 ರಿಂದ 5 ಸಾವಿರ ಕೋಟಿ ರೂಪಾಯಿಗಳು. 4 ರಿಂದ 5 ಸಾವಿರ ಕೋಟಿ ರೂಪಾಯಿಗಳಲ್ಲಿ ಸರಿಸುಮಾರು 1.5 ರಿಂದ 2 ಸಾವಿರ ಕೋಟಿಗಳು ಅವರ ಕಡ್ಡಾಯವಾದಂಥ ಎಕ್ಸ್ಪೆನ್ಸ್. ಇನ್ನು 1 ಸಾವಿರ ಕೋಟಿಗಳು ಅವರ ವಿವಿಧ ಮೇಂಟೆನೆನ್ಸ್ ಎಕ್ಸ್ಪೆನ್ಸಿಗೆ ಹೋಗ್ತದೆ. ಸೊ ಇವರಿಗೆ ಅಭಿವೃದ್ಧಿಗೆ ಉಳಿಯುವಂಥ ಮೊತ್ತ ಕೇವಲ 1 ರಿಂದ 1.25 ಸಾವಿರ ಕೋಟಿ ರೂಪಾಯಿಗಳು. ಬೆಂಗಳೂರಿನಲ್ಲಿ 198 ವಾರ್ಡ್ ಇದೆ. ಇದನ್ನು ಯಾವ ಪ್ರಮಾಣದಲ್ಲಿ ಹಂಚಲಿಕ್ಕೆ ಸಾಧ್ಯ, ಯಾವ ಪ್ರಮಾಣದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ, ಇದನ್ನು ನಾವು ಒಂದು ಕಡೆ ಗಮನಿಸಬೇಕು. ಮತ್ತೊಂದು ಆ್ಯಂಗಲಿಂದ ಇದನ್ನು ನೋಡೋದಾದರೆ, ಕರ್ನಾಟಕ ರಾಜ್ಯದ 60% ಆದಾಯ ಏನಿದೆ ಇದು ಬರುವಂಥದ್ದು ಬೆಂಗಳೂರಿನ ಮೂಲಕ. ಇದು ಹೋಗುವಂಥದ್ದು, ಇದು ಡೆಪಾಸಿಟ್ ಆಗುವಂಥದ್ದು ಕರ್ನಾಟಕ ಸರ್ಕಾರಕ್ಕೆ. ನಾನು ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಎರಡು ವರ್ಷದಲ್ಲಿ ಕಾಂಗ್ರೆಸ್ನವರು BBMPಗೆ ಏನು ಕೊಡ್ಲಿಲ್ಲ. ನಾನು ಇದನ್ನು ಮುಗಿಸ್ತೇನೆ. ಕೇಂದ್ರ ಸರ್ಕಾರದ ನಾನು ಮಾತಾಡ್ತಾ ಇಲ್ಲ. ರಾಜ್ಯ ಸರ್ಕಾರಕ್ಕೆ ಹೋಗುವಂಥದ್ದು ಸರಿಸುಮಾರು 80,000ದಿಂದ 1 ಲಕ್ಷ ಕೋಟಿ ರೂಪಾಯಿಗಳಷ್ಟು ಹಣ ಬೆಂಗಳೂರಿನಿಂದ ಕರ್ನಾಟಕ ಸರ್ಕಾರಕ್ಕೆ ಪಾವತಿ ಆಗ್ತದೆ. ಇವರು 1 ರೂಪಾಯಿ ಹಣವನ್ನು BBMPಗೆ ಕೊಡುವುದಿಲ್ಲ ಅಂತ ಆದರೆ ಇನ್ನು ಯಾವ ಪುರುಷಾರ್ಥಕ್ಕೆ ಇವರು ಸರ್ಕಾರ ನಡೆಸಬೇಕು ಅನ್ನುವಂಥ ಒಂದು ಪ್ರಶ್ನೆ ಗೊತ್ತಾಗ್ತದೆ. ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಾಗ ಈ ರೀತಿಯ ಯಾವುದೇ ಮಲತಾಯಿ ಧೋರಣೆಗಳನ್ನು ಮಾಡಿರಲಿಲ್ಲ. BBMPಗೆ ಯಾವ ಪ್ರಮಾಣದಲ್ಲಿ ಹಣ ಬಿಡುಗಡೆ ಮಾಡಬೇಕಿತ್ತು ಅಭಿವೃದ್ಧಿ ಪರ ಕಾರ್ಯಕ್ಕೆ, ಅದನ್ನು ಭಾರತೀಯ ಜನತಾ ಪಾರ್ಟಿ ಕೊಟ್ಟಿತ್ತು. ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇದು ಕೊಟ್ಟಿಲ್ಲ. ಇದು ಒಂದು ಪ್ರಮುಖ ಅಂಶ ನಾವು ಗಮನಿಸಬೇಕಾಗಿರುವಂತದ್ದು. ಇದು ಅಂದ್ರೆ 2 ವರ್ಷದ ಆಡಳಿತ ಅವಧಿ ಏನಿದೆ, ಬೆಂಗಳೂರನ್ನ ನೆಗ್ಲೆಕ್ಟ್ ಮಾಡುವಂತ ಕೆಲಸ ರಾಜ್ಯ ಸರ್ಕಾರದಿಂದ ಆಗಿದೆಯಾ? ಅಲ್ಲ, ಬೆಂಗಳೂರನ್ನು ನೆಗ್ಲೆಕ್ಟ್ ಮಾಡೋದು ಅಂತ ಹೇಳೋದು ಅವರಿಗೆ ಸಹಜವಾಗಿಯೇ ಗೊತ್ತಿತ್ತು, ಕಾಂಗ್ರೆಸ್ ಕೂಡ ಗೊತ್ತಿತ್ತು. ಅದಕ್ಕಿಂತ ಮೊದಲು ಬೆಂಗಳೂರು ಗಾಗಿಯೇ ಒಬ್ಬ ಮಂತ್ರಿ ಇದ್ದರು, ನೀವು ನೆನಪಿರಬೇಕು. ಅನಂತ್ನಾಗ್ ಅವರು ಮೊದಲು ಇನ್ಚಾರ್ಜ್ ಇದ್ದರು, ನೀವು ನೆನಪು ಮಾಡ್ಕೊಂಡ್ರು. ಮೊದಲು ಅನಂತ್ನಾಗ್ ಇದ್ದರು, ಆಯಿತಾ. ಆನಂತರ ಅದನ್ನು ತೆಗೆದರು. ಈಗ ಮತ್ತೆ ಕೊನೆ ಹಂತದಲ್ಲಿ ಹೇಳಿದರು, BBMP ಪ್ರಚಾರದ ಸಂದರ್ಭದಲ್ಲಿ ಬೆಂಗಳೂರಿಗೆ ನಾವು ಒಬ್ಬ ಮಂತ್ರಿ ಮಾಡ್ತೇವೆ ಅಂತೇಳಿ. ಮತ್ತು ಅದ್ರ ಜೊತೆಗೆ ಇವತ್ತು ಕೂಡ ಅದು ಈಗ ನಾಡೋದು ರೀಶಫಲ್ ಮಾಡಿದ್ರೆ ನಾನು ಮಾಡ್ತೇನೆ ಅಂತೇಳಿ. ಅಂದರೆ ಎಲ್ಲೋ ಒಂದು ಕಡೆ ರಾಮಲಿಂಗಾರೆಡ್ಡಿ ಅವರಿಗೆ ಹಿಡಿತದಲ್ಲಿ ಅದನ್ನು ಕೊಟ್ಟಿದ್ದರು. ಬೆಂಗಳೂರಿನ ಉಸ್ತುವಾರಿ ರಾಮಲಿಂಗಾರೆಡ್ಡಿ ರಾಜ್ಯ ರಸ್ತೆ ಸಾರಿಗೆ ಸಚಿವರು ಹೌದು, ಬೆಂಗಳೂರಿನ ಉಸ್ತುವಾರಿ ಸಚಿವರು ಹೌದು, ಆಯಿತಾ. ಬೆಂಗಳೂರು ಇವರು ಹೇಳಿದಾಗೆ 198 ವಾರ್ಡ್ಗಳು, ಸರಿಸುಮಾರು 1 ಕೋಟಿ ಮತದಾರರಲ್ಲಿ. ಈಗ ಈ ಲೆಕ್ಕ ತೆಗೆದ್ರೆ ನೀವು ಸರಾಸರಿ ಒಬ್ಬ ವಾರ್ಡ್ 40,000 ವೋಟರ್ಸ್ ಇದ್ದಾರೆ ಈಗ ಒಂದೊಂದು ವಾರ್ಡಲ್ಲಿ. ಅಂದರೆ ಇದೆಲ್ಲ ಲೆಕ್ಕಾಚಾರ ಮಾಡ್ತಾ ಇರುವಾಗ ನೀವು ನೋಡಿ ಗಮನಿಸಿದರೆ ಬಹುಶಃ ಅತ್ಯಂತ ಹೆಚ್ಚು ವ್ಯವಸ್ಥಿತವಾಗಿ ಬೆಂಗಳೂರು ನಗರದ ಬಗ್ಗೆ ಕೇಂದ್ರೀಕೃತ ಮಾಡಬೇಕಿತ್ತು ಕಾಂಗ್ರೆಸ್. ಯಾವುದೇ ಸರ್ಕಾರ ಇರಲಿ, ಕಾಂಗ್ರೆಸ್ಸಲ್ಲಿ BJP ಆಗಿರಲಿ, ಅದು ಮಾಡಲೇಬೇಕು. ಅಂದರೆ ನೀವು ಒಂದು ಸಣ್ಣ ಮಳೆ ಬಂದರೂ ಕೂಡ ಅಲ್ಲಿ ಆಗುವ ಅವಾಂತರ ನಿಮಗೆ ಗೊತ್ತು, ಆಯಿತಾ. ಅಲ್ಲಿ ಭ್ರಷ್ಟಾಚಾರಗಳು ಬೇಕು, ಕೆರೆ ಒತ್ತುವರಿ ಬಗ್ಗೆ ಗೊತ್ತು, ನೀವು ನೋಡಿದ್ದೀರಿ ನೀವು. ಅಂದರೆ ಸಾರಕ್ಕಿ ಕೆರೆನ ಒತ್ತುವರಿ ಮಾಡಿಕೊಂಡು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿ ಮನೆ ಕಟ್ಕೊಂಡಿದ್ರು, ಡೆಮೊಲಿಷನ್ ಮಾಡಿದರು. ಇದೆಲ್ಲ ಒಟ್ಟು ಪರಿಣಾಮ ಏನು, ಜನರ ಆಕ್ರೋಶ ಇದಕ್ಕೆ ಬಂತು. ಎಸ್ ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ, ಅದಕ್ಕಿಂತ ಮೊದಲು ಒಂದು ಬ್ರೇಕನ್ನು ತೆಗೆದುಕೊಳ್ಬೇಕು. ಬಹುಶಃ ಮಂತ್ರಿಗಳು ಒಂದಲ್ಲ 5 ಜನ ಮಂತ್ರಿಗಳು ಬೆಂಗಳೂರಿನ ಸುತ್ತಮುತ್ತ ತಿರುಗಾಡ್ತಾ ಇದ್ರು ಕಾಂಗ್ರೆಸ್ ಸರ್ಕಾರದ ಜೊತೆಗೆ ಮುಖ್ಯಮಂತ್ರಿಗಳು. ಅಂದ್ರೆ ಇಲ್ಲಿ ವಿನಯ್ ಕುಮಾರ್ ಸೊರಕೆ ಅವರ ನಗರಾಭಿವೃದ್ಧಿ ಖಾತೆ ಅನ್ನುವಂಥದ್ದಿದೆ,
ಅದು ಬೆಂಗಳೂರನ್ನ ಹೊರತುಪಡಿಸಿ ಅನ್ನುವಂಥದ್ದಿರೋದು. ಆ ಬೆಂಗಳೂರು ಯಾರ ಕೈಯಲ್ಲಿದೆ ಅಂತ ಕೇಳಿದ್ರೆ ಸಿದ್ದರಾಮಯ್ಯ ಅವರ ಕೈಯಲ್ಲಿದೆ. ಸೊ ಮುಖ್ಯಮಂತ್ರಿಗಳು ವಿಫಲರಾಗಿದ್ದಾರಾ ಬೆಂಗಳೂರಿನ ಅಭಿವೃದ್ಧಿ ಆಗಿರಬಹುದು ಮತ್ತು ಬೆಂಗಳೂರಿನ ಕುರಿತಾದಂಥ ರಾಜಕೀಯ ಚಟುವಟಿಕೆಗಳಾಗಿರಬಹುದು. ಮುಖ್ಯಮಂತ್ರಿಗಳ ನೆಗ್ಲೆಕ್ಟ್ ಮಾಡಿರುವಂಥದ್ದು ಬಿಜೆಪಿಗೆ ವರವಾಗಿ ಕಾಂಗ್ರೆಸ್ಸಿಗೆ ಶಾಪವಾಗಿದೆಯಾ ಅನ್ನುವಂಥದ್ದು ದೊಡ್ಡದೊಂದು ಪ್ರಶ್ನೆ. ಸೊ ಅದನ್ನ ಇಟ್ಕೊಂಡು ಮಾತಾಡಬೇಕಾದ್ರೆ ಅದಕ್ಕಿಂತ ಮೊದಲೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ವಿಕಾಸ್ ಅವರೇ, ನೀವು ಅಂದ್ರೆ ನಿಮ್ಮ ನಾಯಕರು ಹೇಳ್ತಾ ಇರುವಂತದ್ದು ಇವತ್ತು ಬೆಂಗಳೂರಿನಲ್ಲಿ ಮಾತಾಡಿದಾಗ ಕಾಂಗ್ರೆಸ್ನ ಆಡಳಿತ ಏನಿತ್ತು ಅಥವಾ ಬಿಬಿಎಂಪಿಯ ಬಗ್ಗೆ ಬೆಂಗಳೂರಿನ ಬಗ್ಗೆ ಕಾಂಗ್ರೆಸ್ಗೆ ಇದ್ದಂತ ನಿರ್ಲಕ್ಷ್ಯ ಏನಿತ್ತು, ಆ ಕಾರಣಕ್ಕಾಗಿ ನಮಗೆ ಮತ್ತು ನಮ್ಮನ್ನ ಮೆಚ್ಚಿಕೊಂಡು ಓಟ್ ಹಾಕಿದ್ದಾರೆ ಜನ ಅನ್ನುವಂಥದ್ದೊಂದು. ಕಳೆದ ಚುನಾವಣೆಯಲ್ಲಿ ಇದಕ್ಕಿಂತ ಹೆಚ್ಚಿನ ಸೀಟ್ ಇತ್ತು. ಸೊ ಅವರ ದುರಾಡಳಿತವನ್ನೇ ನೋಡೋದಂತಾದ್ರೆ ನಿಮಗೆ ಈ ಬಾರಿ ಅದಕ್ಕಿಂತಲೂ ಜಾಸ್ತಿ ಸೀಟ್ ಬರಬೇಕಿತ್ತು. ನೋಡಿ, ನೀವು ಸ್ಥಳೀಯ ಸಂಸ್ಥೆಗಳ ಯಾವುದೇ ಚುನಾವಣೆಗಳ ಇತಿಹಾಸವನ್ನು ಗಮನಿಸಿ. ಬೆಂಗಳೂರಿದ್ದು ಮಹಾನಗರ ಪಾಲಿಕೆಯ ಇತಿಹಾಸ ಇರ್ಬೋದು ಅಥವಾ ಯಾವುದೇ ಜಿಲ್ಲಾ ಪಂಚಾಯತ್ಗಳು ಯಾವುದೇ ರೀತಿಯ ಲೋಕಲ್ ಬಾಡಿ ಸೆಲೆಕ್ಷನ್ನ ಇತಿಹಾಸವನ್ನು ಗಮನಿಸಿದರೆ ರಾಜ್ಯದಲ್ಲಿ ಯಾವ ಸರ್ಕಾರಗಳು ಆಡಳಿತದಲ್ಲಿರ್ತಾವೋ ಅದೇ ಪಕ್ಷದ ಸದಸ್ಯರು ಹೆಚ್ಚಾಗಿ ಆಯ್ಕೆ ಆಗಿರುವಂಥದ್ದು ಇದು ಟ್ರೆಂಡ್. ಇದು ಮಹಾರಾಷ್ಟ್ರದಲ್ಲಿ ಮುಂಬೈ ಎಲ್ಲ ಆಗೋದಿಲ್ಲ. ಮುಂಬೈಯಲ್ಲಿ ಕಾಂಗ್ರೆಸ್ ಆಡಳಿತ ಇದ್ರು, ಶಿವಸೇನೆ ಮತ್ತು ಬಿಜೆಪಿ ಗವರ್ಮೆಂಟ್ ಇದು ಸಾಮಾನ್ಯವಾಗಿ ನಾವು ರಾಷ್ಟ್ರದ ಎಲ್ಲ ಸಂದರ್ಭದಲ್ಲಿ ಇದೇ ಟ್ರೆಂಡ್ ಇರುವಂತದ್ದು. ಉದಾಹರಣೆಗೆ ಬಿಬಿಎಂಪಿಯ ಇತಿಹಾಸ ತೆಗೆದುಕೊಂಡಾಗ ಕಳೆದ 20 ವರ್ಷಗಳಿಂದ ಯಾವ ಪಕ್ಷ ಆಡಳಿತದಲ್ಲಿತ್ತೋ ಅದೇ ಪಕ್ಷದ ಒಂದು ಸದಸ್ಯರು ಹೆಚ್ಚಾಗಿ ಬಿಬಿಎಂಪಿಗೆ ಆಯ್ಕೆ ಆಗಿರುವಂಥದ್ದು ನಾವು ನೋಡ್ಬೋದು. ಅದೊಂದೇ ಅಂಶ ಅಂತ ನಮಗೆ ಹೇಳಲಿಕ್ಕೆ ಬರುವುದಿಲ್ಲ. ಇವತ್ತು ಈ ಒಂದು ಟ್ರೆಂಡಿಗೆ ತದ್ವಿರುದ್ಧವಾಗಿ ಆಡಳಿತ ಪಕ್ಷದ ಒಂದು ಆಂಟಿ ಇನ್ಕಂಬೆನ್ಸಿ ಯಾವ ಪ್ರಮಾಣದಲ್ಲಿ ಬಂದಿದೆ ಅಂತ ಇವತ್ತು ನಮಗೆ ಸಿಕ್ಕಿರುವಂಥ 100 ಸೀಟ್ಗಳ ಒಂದು ಫಲಿತಾಂಶದಿಂದ ನಮಗೆ ಗೊತ್ತಾಗುವಂಥದ್ದಿದೆ. ಕೇವಲ ಆಡಳಿತ ಪಕ್ಷದ ವೈಫಲ್ಯ ಅಂತ ಮಾತ್ರ ನಾನು ಹೇಳುವುದಿಲ್ಲ. ಇದರಲ್ಲಿ ಕಳೆದ 5 ವರ್ಷಗಳಿಂದ ನಾವು ಮಾಡಿರುವಂಥ ಸಾಧನೆ, ಕೊಟ್ಟಿರುವಂಥ ಅಭಿವೃದ್ಧಿ ಪರ ಕೆಲಸ ಕೂಡ ಇದರಲ್ಲಿ ಬೃಹತ್ ಪ್ರಮಾಣದಲ್ಲಿ ಕೆಲಸ ಮಾಡಿರುವಂಥದ್ದು ರುಜುವಾತಾಗಿರುವಂಥ ವಿಷಯ. ಈ ಎಲ್ಲ ಸಂಗತಿಗಳು ಕಾಂಗ್ರೆಸ್ನ ನಾಯಕರುಗಳಿಗೆ ಮುಂಚೆ ಗೊತ್ತಿರುವಂಥ ವಿಷಯ. ಮುಂಚೆ ಗೊತ್ತಿದ್ದರಿಂದ ನೀವು ಎಲ್ಲಿಯೇ ಗಮನಿಸಬೇಕಾದ್ರೆ 30ಕ್ಕೆ 30 ಜನ ಸಚಿವರು ಬೆಂಗಳೂರಿನ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದೊಂದು ಇಂಚ್ ಉಸ್ತುವಾರಿ ವಹಿಸಿ ಕೆಲಸ ನಿರ್ವಹಿಸಿದಂಥ ಉದಾಹರಣೆ ಇವತ್ತಿನವರೆಗೂ ಬೆಂಗಳೂರಿನ ಇತಿಹಾಸದಲ್ಲಿ, ರಾಜಕಾರಣದ ಇತಿಹಾಸದಲ್ಲಿ ನಡೆದಿರುವಂಥದ್ದಿಲ್ಲ. ಆದರೂ ಕೂಡ ಇವತ್ತು ಹೀನಾಯವಾಗಿ ಸೋಲನ್ನು ಕಂಡಿದ್ದಾರೆ. 30 ಜನ ಮುಖ್ಯಮಂತ್ರಿಗಳು ಖುದ್ದಾಗಿ ಪ್ರವಾಸವನ್ನು ಮಾಡಿರುವಂಥ ನಿದರ್ಶನ ನಮ್ಮ ಕಣ್ಣ ಮುಂದೆ ಇದ್ದರೂ ಕೂಡ ಇವತ್ತು ಕಾಂಗ್ರೆಸ್ ಗೆಲುವು ಸಾಧಿಸಲಿಕ್ಕಾಗಿಲ್ಲ. ರಾಮಲಿಂಗಾರೆಡ್ಡಿ ಅವರು ಯಾವ ಪ್ರಮಾಣದಲ್ಲಿ ಕಾಂಗ್ರೆಸ್ನ ಹತಾಶೆಯನ್ನು ಯಾವ ಪ್ರಮಾಣದಲ್ಲಿ ವ್ಯಕ್ತಪಡಿಸಿದ್ರು ಅಂತ ಹೇಳಿದ್ರೆ, ಎಜುಕೇಟೆಡ್ಸ್ ಯಾರು ಕೂಡ ಇವತ್ತು ಹೊರಗಡೆ ಬಂದು ವೋಟ್ ಮಾಡಲಿಲ್ಲ. ಈ ಎಜುಕೇಟೆಡ್ ವೋಟ್ ಇವತ್ತು ಆಗದೇ ಇರುವಂತ ಕಾರಣ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ರು. ಈ ಹತಾಶೆ ಏನಿದೆ ಇದು ಕಾಂಗ್ರೆಸ್ನವರಿಗೆ ಮೊದಲೇ ಗೊತ್ತಿತ್ತು. ಈ ಎಲ್ಲ ಒಂದು ವಿಚಾರಗಳಿಂದ ಅವರು ಯಾವುದೇ ಕಾರಣಕ್ಕೂ ಬಿಬಿಎಂಪಿಯಲ್ಲಿ ಎಲೆಕ್ಷನ್ನೇ ಆಗಬಾರದು ಅಂತ ಅವರು ಈ ತ್ರಿಭಜನೆಯ ನಾಟಕ, ಎಲೆಕ್ಷನ್ ಅನ್ನು ಮುಂದೂಡುವಂತ ನಾಟಕ, ಬೇರೆ ರೀತಿಯ ಎಲ್ಲಾ ರೀತಿಯ ನಾಟಕಗಳಾಡಿದ್ರು. ಆದ್ರೂ ಕೂಡ ಯಾವುದಕ್ಕೂ ಅವರ ಬೇಲಿಲ್ಲ ಅನ್ನುವಂಥದ್ದು ಇವತ್ತು ನಮಗೆ ಅದೇ ಒಂದು ಮುಖ್ಯಮಂತ್ರಿಗಳು ಸ್ವತಃ ಗಲ್ಲಿ ತಿರುಗಾಡಿ ಮತ ಕೇಳಿದ್ರು ಬೆಂಗಳೂರಿನ ಜನರಲ್ಲಿ. 5 ಜನ ಮಂತ್ರಿಗಳು ತಿರುಗಾಡಿದ್ರು. ಜೊತೆಗೆ ಇಲ್ಲಿನ ಮಂತ್ರಿಗಳಿಗೂ ಕೂಡ ರಮನಾಥ ರೈಗಳು, ಇಲ್ಲಿ ನಾವು ದಕ್ಷಿಣ ಕನ್ನಡದ ಉದಾಹರಣೆ ತೆಗೆದುಕೊಂಡಿದ್ರು ಕೂಡ ಇಲ್ಲಿನ ಮಂತ್ರಿಗಳನ್ನು ಕೂಡ ಅಲ್ಲಿ ಚುನಾವಣಾ ಇನ್ಚಾರ್ಜ್ ಆಗಿ ಹಾಕಿದ್ರು. ಒಂದು ಆಡಳಿತ ಪಕ್ಷಕ್ಕೆ ಬಿಬಿಎಂಪಿ ಗೆಲ್ಲೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಎಲ್ಲವೂ ಇದ್ದು ಕೂಡ ಸಾಧ್ಯ ಆಗ್ಲಿಲ್ಲ ಅಂತ ಹೇಳಿದ್ರೆ ವಿಕಾಸ್ ಅವರು ಹೇಳ್ತಾ ಇರೋ ಹಾಗೆ ಆಡಳಿತ ವಿರೋಧಿ ಅಲೆಯೋ ಇದು ಅಲ್ಲ. ಈಗ ಮುಖ್ಯಮಂತ್ರಿ ಪ್ರವಾಸ ಮಾಡಿದ್ದು ನಿಜ, ಏನು ಇದು ಅದರಲ್ಲೇನು ವಿಶೇಷವಾದ್ದೇನಿಲ್ಲ. ಮತ್ತು 5 ಜನ ಮಂತ್ರಿಗಳು ನಿಜ, 30 ಜನ ಓದೋದು ನಿಜ. ಎಲ್ಲರೂ ಅವರವರ ಇದು ಮಾಡಿದ್ದಾರೆ, ಗೆಲ್ಲೇಬೇಕು ಅನ್ನೋ. ಈಗ ಉಳ್ಳಾಲ ವಿಧಾನಸಭೆ ಉಪಚುನಾವಣೆಯಲ್ಲಿ ನಿಮ್ಗೆ ಗೊತ್ತಿದ್ರೆ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಬಂದು ಯುಟಿ ಖಾದರ್ ಫಸ್ಟ್ ಇಲೆಕ್ಷನ್ ನಿಂತಾಗ ಇಡೀ ರಾಜ್ಯ ಸರ್ಕಾರವೇ ಇಲ್ಲಿತ್ತು, ಆದರೂ ಕೂಡ ಗೆಲ್ಲಿಕ್ಕಾಗಲಿಲ್ಲ. ತುಂಬ ಸೀರಿಯಸ್ ಇದ್ದಾಗ ಇನ್ನೂ 1-2 ಹೋಗ್ಬೋದು ಏನು ಅಂತೇಳಿ 10 12 ಜನ 12ಕ್ಕೂ ಹೆಚ್ಚು ಜನ ಸಾವು ಅಂತ ಆಗ್ತದೆ. ಅವು ಸಾಯ್ಬೇಕು ಅಂತಿಲ್ಲ,
ಮರುದಿನ 10 ಜನ ಇರ್ತಾರೆ, ಇವ್ರು 25 ಜನ ಸೀರಿಯಸ್ ಇರ್ತಾರೆ. ಸೊ ಹಾಗೆಯೇ ಇಲ್ಲಿ ಈಗ ಗೆಲ್ಲುವ ಸಾಧ್ಯತೆ ಇರ್ಬೋದು ಒಂದು ಕಾರಣಕ್ಕಾಗಿ ಅದನ್ನು ಪ್ಲಸ್ ಮಾಡಿಕೊಂಡು ನಾವು ಅದನ್ನು ಸಮೀಕ್ಷೆಗಳು ಅಂದರೆ ಸಮೀಕ್ಷೆ ಸರಿಯಾದಾಗ ನಾವು ಬೆನ್ನು ತಟ್ಟಿಕೊಳ್ತೇವೆ, ಸಮೀಕ್ಷೆ ಸುಳ್ಳಾದಾಗ ನಾವು ಬೇಸರ ಪಟ್ಟುಕೊಳ್ತೇವೆ. ಇದು ಕೂಡ ಅದರ ಒಂದು ಭಾಗ. ನೀವು ಕಳೆದ ಲೋಕಸಭಾ ಚುನಾವಣೆ, ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಓಟ ಸಮೀಕ್ಷೆಗಳು ಅದರ ಹತ್ತಿರಕ್ಕೆ ಬಂದಿದ್ದು ಆಯ್ತಲ್ಲ. ಇದು ಬರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಜನ ಅಷ್ಟು ಆ ರೀತಿಯ ಒಂದು ನಿರ್ಧಾರವನ್ನು ಅವ್ರು ಮಾಡಿದ್ರು. ಒಂದು ಅಂದ್ರೆ ಈ ಒಂದು ಕಾಂಗ್ರೆಸ್ನ ಸೋಲಿಗೆ, ಕಾಂಗ್ರೆಸ್ ಈ ರೀತಿ ಸೋಲೋದಕ್ಕೆ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ಎಷ್ಟರ ಮಟ್ಟಿಗೆ ಕಾರಣ ಅನ್ನುವಂಥದ್ದೊಂದು ಪ್ರಶ್ನೆ. ಯಾಕಂತ ಹೇಳಿದ್ರೆ ಅವರು ಪ್ರಸ್ತಾಪ ಮಾಡಿದ್ರು, ಇಷ್ಟೆಲ್ಲ ಇದ್ರೂ ಕೂಡ ಗೆಲ್ಲೋದಕ್ಕಾಗೋದಿಲ್ಲ, ಒಂದು ಸರ್ಕಾರಕ್ಕೆ ಗೆಲ್ಲಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಂತಾದ್ರೆ ಸರ್ಕಾರ ಎಲ್ಲಿ ಎಡವಿದೆ? ತ್ರಿಭಜನೆ ಮಾಡಿರುವಂತದ್ದೇ ಕಾಸ್ಟ್ಲಿ ಆಯ್ತು, ತ್ರಿಭಜನೆ ಮಾಡುವಂತ ಪ್ರಸ್ತಾಪ ಕಾಸ್ಟ್ಲಿ ಆಯ್ತು, ಅಥವಾ ಪದೇ ಪದೇ ಚುನಾವಣೆಯನ್ನ ಮುಂದಕ್ಕೆ ಹಾಕೋದಕ್ಕೆ ಟ್ರೈ ಮಾಡುವಂತ ಪ್ರಯತ್ನ ಏನಿತ್ತು ಅದು ಕಾಸ್ಟ್ಲಿ ಆಯ್ತು ಅನ್ನುವಂಥದ್ದು. ಆದರೆ ನೋಡಿ, ಗೆಲುವಿಗೆ ಸೋಲಿಗೆ ಅನೇಕ ಕಾರಣಗಳಿರ್ತವೆ ಪ್ರತಿ ಚುನಾವಣೆಯಲ್ಲಿ ಕೂಡ. ಅಂದರೆ ಒಂದು ಅದರಲ್ಲಿ ಕಾಂಗ್ರೆಸ್ಸಲ್ಲಿ ಬಹುತೇಕ ಟಿಕೆಟ್ ಕೊಟ್ಟದ್ದು ಕೂಡ ಹೇಗೆ ಅಂತ ಹೇಳಿದರೆ ಅವರ ಹೆಂಡತಿಗೆ ಅಥವಾ ಗಂಡನಿಗೆ ಅಥವಾ ಅವರ ಸಂಬಂಧಿಕರಿಗೆ ಒಂದಷ್ಟು ಟಿಕೆಟ್ ಹೋಗಿದೆ, ಅಂದರೆ ಅವ್ರ ಹೊಳಗೆ. ಮತ್ತು ಅಲ್ಲಿ ಜಾತಿ ರಾಜಕಾರಣ ಆಯಿತಾ, ಅದ್ರ ಜೊತೆಗೆ ಬೃಹತ್ ಬೆಂಗಳೂರನ್ನು ಒಡೆಯುವುದರಿಂದ ಆಗುವ ಸಮಸ್ಯೆ ಏನು, ಸಾಧಕ ಏನು, ಬಾಧಕ ಏನು, ಅದನ್ನು ಆಲೋಚನೆ ಮಾಡಬೇಕಿತ್ತು. ಆದರೆ ಇವರು ಹಠಕ್ಕೆ ಬಿದ್ದಾಗ ಅದನ್ನು ವಿಭಜನೆ ಮಾಡಲೇಬೇಕು ಅಂತೇಳಿ ಹೊರಟರು. ಅಂದರೆ ಈ ಎಲ್ಲ ಕಾರಣಗಳು ಕೂಡ ಕಾಂಗ್ರೆಸ್ಗೆ ಒಂದು ಮುಳುವಾಯಿತು. ಅದ್ರ ಜೊತೆಗೆ ಅತ್ಯಂತ ದೊಡ್ಡ ಡ್ಯಾಮೇಜ್ ಎಲ್ಲಿ ಆಗ್ತದೆ ಅಂತ ಹೇಳಿದರೆ ಕಾಂಗ್ರೆಸ್ಗೆ, ನಾನು ಮೊನ್ನೆ ಕೂಡ ಹೇಳಿದೆ, ಕಾಂಗ್ರೆಸ್ಸಿಗಾಗಲಿ ಬಿ ಜೆ ಪಿಗಾಗಲಿ ಅಂದರೆ ಸೋಲಿಸುವವರು ಅಂತ ಹೇಳಿದರೆ ತೀರಾ ಮತದಾರರಲ್ಲ, ಅದ್ರ ಜೊತೆಗೆ ನಾಯಕರು ಇರ್ತಾರೆ. ಸರ್, ಶಾಸಕ JR ಲೋಬೋ ಅವರು ಮಾತಾಡ್ತಾರೆ ಈ ಬಗ್ಗೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಬಹುಶಃ ಬೆಂಗಳೂರಿನ ಜನ ನಿಮ್ಮ ಪಾರ್ಟಿಗೆ ನೀರು ಕುಡಿಸಿದ್ರು ಅಂತ ಕಾಣಿಸುತ್ತೆ ಅಲ್ವಾ ಸರ್? ಹಾಗೇನಿಲ್ಲ. ಮತ್ತೆ ಸೋಲು ಯಾಕಾಯ್ತು ಅಂತ ಅನ್ಕೊಳ್ತೀರಿ ಸರ್? ಈಗ ನೀವು ಪರ್ಸೆಂಟೇಜ್ ನೋಡ್ಬೇಕು, ವೋಟರ್ಸ್ ಇದು ನಂಬರ್ಗಳನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಪರ್ಸೆಂಟೇಜ್ ಎಷ್ಟು ಬಿದ್ದಿದೆ ಪಾರ್ಟಿಗೆ, ಆ ವಿಚಾರದಲ್ಲಿ ಇದು ಮಾಡ್ಬೇಕಾಗಿದೆ ಒಂದು. ಆದ್ರಿಂದ ಇದರಿಂದಲೇ ಒಂದು ನಿದರ್ಶನ ತಗೊಳ್ಳಿಕ್ಕೆ ಆಗುದಿಲ್ಲ ಆ ರೀತಿ. ಅಂದ್ರೆ ಸರ್, ಈಗಾಗಲೇ ನಿಮಗೆ ಗೊತ್ತಿದೆ, ಬಹುಶಃ ನೀವು ಕೂಡ ಕ್ಯಾಂಪೇನಿಗೆ ಹೋಗಿದ್ದೀರಿ ಬೆಂಗಳೂರಿಗೆ. ಇಡೀ ಸರ್ಕಾರವೇ ಗೆಲ್ಲಿಸಬೇಕು ಅಂತ ಪಣ ತೊಟ್ಟು ಕೆಲಸ ಮಾಡಿತ್ತು. ಬಟ್ ಬಿಬಿಎಂಪಿ ಬಿಜೆಪಿಯ ಪಾಲಾಗಿದೆ. ಬಿಬಿಎಂಪಿ ಇನ್ನು ಬಿಜೆಪಿ ಅವರ ಪಾಲಿಗೆ ಆಗಿಲ್ಲ, ಇನ್ನು ಕೂಡ ಇದೆ. ಅದರಲ್ಲಿ ಬೇರೆ ಸದಸ್ಯರು ಕೂಡ ಇದ್ದಾರೆ, ನಮ್ಮ ಶಾಸಕರು ಇದ್ದಾರೆ, ಎಂಪಿಗಳು ಇದ್ದಾರೆ, ಅದೆಲ್ಲ ಇದೆ. ನೋಡೋಣ ಮುಂದೆ ಹೇಗೆ ಆಗ್ತದೆ ಅಂತ. ಅಂದ್ರೆ 100 ಸ್ಥಾನಗಳನ್ನ ಬಿಜೆಪಿ ಪಡ್ಕೊಂಡಿದೆ ಸರ್, ಒಂದು ಆಡಳಿತ ಪಕ್ಷವಾಗಿ. ಅದೇ ನಾನು ಹೇಳಿದ್ದೆಲ್ಲ, ರಾಜಧಾನಿಯಲ್ಲಿ ಗೆಲ್ಲೋದಕ್ಕಾಗ್ಲಿಲ್ಲ. ಸಂಖ್ಯೆ ಆಧಾರದ ಮೇಲೆ ಮಾತಾಡ್ಲಿಕ್ಕೆ ಆಗುದಿಲ್ಲ. ಸಂಖ್ಯೆ 100 ಆದ್ರೆ ನಾವು 75 ಮೇಲೆ ನಾವಿದ್ದೀವಿ. ಅಂದ್ರೆ ಅಧಿಕಾರ ಅನ್ನುವಂಥದ್ದು ಸಂಖ್ಯೆ ಆಧಾರದ ಮೇಲೆ ಇರುತ್ತೆ. ಅದು ವಿಚಾರ. ಅದು ಇನ್ನೂ ಇದ್ದಾರಲ್ಲ, ಬೇರೆಯವರು ಇದ್ದಾರೆ ಸದಸ್ಯರು. ಅದಕ್ಕೆ ಖಾಲಿ ಇಬ್ಬರು ಕಾರ್ಪೊರೇಟರ್ ಮಾತ್ರ ಸದಸ್ಯರಲ್ಲ, ಬೇರೆಯವರು ಇದ್ದಾರೆ ಸದಸ್ಯರು. ಅದು ಬಿಜೆಪಿಯಲ್ಲೂ ಇದ್ದಾರೆ ಸರ್. 126 ಆಯ್ತು. ಆಯ್ತು, ಹೇಗೆ ಆಗ್ತದೆ ನೋಡೋಣ ಮುಂದಕ್ಕೆ ಒಂದು. ಮತ್ತೆ ಇದು ಪರ್ಸೆಂಟೇಜ್ ಆಫ್ ವೋಟರ್ಸ್ ಕೂಡ ನೋಡ್ಬೇಕು ಎಷ್ಟಿದೆ ಅಂತ. ಅದ್ರ ಬೇಸಿಸ್ ನಲ್ಲಿ ನಾವು ಏನು ಕಾಂಗ್ರೆಸ್ ಜನರ ವಿಶ್ವಾಸ ಇನ್ನೂ ಕೂಡ ಕಳೆದುಕೊಂಡಿಲ್ಲ, ವಿಶ್ವಾಸ ಇದೆ. ಮತ್ತೆ ಅಭಿವೃದ್ಧಿಯ ವಿಚಾರಗಳಲ್ಲಿ ಕಾಂಗ್ರೆಸ್ ತನ್ನದೇ ಆದ ವ್ಯವಸ್ಥೆಯನ್ನು ತನ್ನದೇ ಆದ ರೀತಿಯಲ್ಲಿ ಮುಂದುವರಿತದೆ. ಸರ್, ಒಂದು ಪ್ರಶ್ನೆ ಸರ್. ಅಂದ್ರೆ 5 ಜನ ಸಚಿವರು ಒಂದು ಬಿಬಿಎಂಪಿ ಒಳಗೆ ಬರ್ತಾರೆ ಮತ್ತು ಮುಖ್ಯಮಂತ್ರಿಗಳು ಸ್ವತಃ ಪ್ರಚಾರ ಮಾಡಿದ್ರು. 20 ವರ್ಷದ ನಂತರ ನಾವು ಈ ಒಂದು ಆಡಳಿತ ಪಕ್ಷವಾಗಿಯೂ ಕೂಡ ಬಿಬಿಎಂಪಿಯಲ್ಲಿ ವಿರೋಧ ಪಕ್ಷ ಆಯ್ಕೆಯಾಗಿ ಬಂದದ್ದ ಒಂದು ಪ್ರಕ್ರಿಯೆಯನ್ನು ನೋಡ್ತಾ ಇದ್ದೇವೆ. ಏನ್ ಅನ್ಸುತ್ತೆ ಸರ್, ವಿಮುಖರಾಗ್ತಾ ಇದ್ದಾರೆ ಕಾಂಗ್ರೆಸ್ ಅನ್ನ ಬಿಟ್ಟು ಅಂತ ಅನಿಸ್ತಾ ಇದೆಯಾ ಜನ? ಖಂಡಿತವಾಗಿ ವಿಮುಕ್ತರಾಗಿರೋದಿಲ್ಲ. ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಇದು ಜನರ ತೀರ್ಪು ಹೇಗಿದೆ ನೋಡೋಣ. ಆ ರೀತಿ ನಾವು ಮುಂದುವರಿತೇವೆ ಸ್ಥಳೀಯ ಇದರಲ್ಲಿ. ಜನರ ಯಾವುದೋ ಒಂದು ಆಶೋತ್ತರಗಳು ಇದ್ದಿರ್ಬೋದು, ಅದಕ್ಕೆ ನಾವು ಅವರಿಗೆ ಸಮಾಧಾನ ಆಗಿರ್ಲಿಕ್ಕಿಲ್ಲ. ಆಯ್ತು, ಮುಂದಕ್ಕೆ ನೋಡೋಣ ಹೇಗೆ ಆಗ್ತದೆ ಅಂತ. ನಮ್ಗೆ ಇದು ಕರೆಕ್ಟ್ ಮೆಜರ್ಸ್ ಆಗಿರ್ಬೋದು. ಎಸ್ ಸರ್, ಧನ್ಯವಾದಗಳು. ಅದೇ ವಿಕಾಸ್ ಅವರೇ, ಒಂದು ಪರ್ಸೆಂಟೇಜ್ ವೈಸ್ ಮಾತಾಡಿದ್ರು. ಒಂದು ಗೆದ್ರಿ ಅಂತ ಹೇಳಿದ್ರೆ ದೊಡ್ಡ ಬೀಗುವಂತದ್ದೇನಿಲ್ಲ. ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ನಾವು ಬೆಟರ್ ಇದ್ದೇವೆ, 65 ಇದ್ದದ್ದು 75 ಆಗಿದ್ದೇವೆ ಅನ್ನುವಂಥದ್ದೊಂದು ಲೆಕ್ಕಾಚಾರ. ಮತ್ತು ಪರ್ಸೆಂಟೇಜ್ ನಲ್ಲೂ ಕೂಡ ನಾವು ಬೆಟರ್ ಇದ್ದೇವೆ ಅನ್ನುವಂಥ ಒಂದು ಅಂಕಿಅಂಶವನ್ನು ಹೇಳಿದ್ರು.
ಆಡಳಿತ ಪಕ್ಷದವರು ಈ ಒಂದು ಸ್ಟೈಲಲ್ಲಿ ಮಾತನಾಡುವಂಥದ್ದೇ ಅವರ ಹತಾಶೆಯನ್ನು ವ್ಯಕ್ತಪಡಿಸುವಂಥ ಒಂದು ರೀತಿ ಅಂತ ನಾನು ಭಾವಿಸ್ತೇನೆ. ನೀವು ಪರ್ಸೆಂಟೇಜ್ ಆಫ್ ವೋಟ್ಸನ್ನೇ ಕನ್ಸಿಡರ್ ಮಾಡಿದರೂ ಕೂಡ ನಮಗೆ 54% ವೋಟ್ ಇವತ್ತು ಬಂದಿದೆ. ಇನ್ನೊಂದು 10ರಿಂದ 15% JDS ಮತ್ತು ಇತರರು ತೆಗೆದುಕೊಂಡರೂ ಕೂಡ ಕಾಂಗ್ರೆಸ್ಗೆ ಸಿಕ್ಕಿರುವಂಥದ್ದು ಅಂಡರ್ 30 ಅನ್ನುವಂಥ ಅಂಶ ಪಾಪ JR ಲೋಬೋ ಅವರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ನಾಳೆ ಬೆಳಿಗ್ಗೆ ಪತ್ರಿಕೆಯಲ್ಲಿ ತಿಳ್ಕೊಳ್ಬೇಕು ಅವರು. 54% ವೋಟು ಭಾರತೀಯ ಜನತಾ ಪಾರ್ಟಿಗೆ ಸಿಕ್ಕಿರುವಂಥದ್ದು ಸ್ಪಷ್ಟ. ಒಂದು, ಕಾಂಗ್ರೆಸ್ನಲ್ಲಿ ಇವತ್ತು ಏನಾಗಿದೆ, ಇದರ ಹಿಂದೆ ಏನು ಇದೆ ಅಂತ ನಾವು ಇನ್ನೂ ಒಂದು ಸ್ವಲ್ಪ ಆಳದಲ್ಲಿ ಯೋಚನೆ ಮಾಡ್ತಾ ಹೋದರೆ, ಈ ಅಹಿಂದ ಅಂತ ಏನು ನಮ್ಮ ಮುಖ್ಯಮಂತ್ರಿಗಳು ಪಟ್ಟು ಹಿಡಿದು ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಅಹಿಂದ ವಿಚಾರದಲ್ಲಿ ಬೆಂಗಳೂರು ಅನ್ನುವಂಥದ್ದು ಒಕ್ಕಲಿಗ ಪ್ರಾಬಲ್ಯ ಇರುವಂತ BBMP, ಅಹಿಂದ ಅನ್ನುವಂಥದ್ದನ್ನು ಓಲೈಸಿರುವಂಥದ್ದು ಒಂದು DK ರವಿ ಇಶ್ಯೂ. ಜಾತಿ ವೈಸ್ ಮಾತಾಡೋದಾದ್ರೆ, ಕಮ್ಯುನಿಟಿ ವೈಸ್ ಮಾತಾಡೋದಾದ್ರೆ DK ರವಿ ಅವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥವ್ರು. ಜೊತೆಗೆ ಒಕ್ಕಲಿಗ ಮಠಗಳ ಮೇಲೆ ರೈಡ್ ಮಾಡಿರುವಂಥದ್ದು, IT ರೈಡ್ ಆಗಿರುವಂಥದ್ದು. ಇಂಥ ಸೆನ್ಸೇಷನಲ್ ಇಶ್ಯೂಗಳು ಎಫೆಕ್ಟ್ ಆಗಿದೆಯಾ ಅಂತ BBMPಯಲ್ಲಿ? ಅಲ್ಲ, ನಿಮಗೆ ಅಂತ ಎಲ್ಲ ಇವೆಲ್ಲ ಈ ವಿಚಾರಗಳು. ಸರ್ ಮುಂದುವರಿಸಿ. PV ಮೋಹನ್ ಅವರು AICC ಸದಸ್ಯ PV ಮೋಹನ್ ಅವರು ಮಾತಾಡ್ತಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಬೆಂಗಳೂರಿನ ಫಲಿತಾಂಶವನ್ನು ನೋಡ್ತಾ ಇದ್ದೀರಿ, ನೀವು ಏನು ನಿರೀಕ್ಷೆ ಮಾಡಿದ್ರು ಅದು ಆಗ್ಲಿಲ್ಲ, ಏನ್ ಅನ್ಸುತ್ತೆ? ಇಲ್ಲ, ಇದು ಪ್ರಜಾಪ್ರಭುತ್ವ ಈ ರೀತಿ ತೀರ್ಪುಗಳು ಬಹಳಷ್ಟು ಬಂದಿದೆ. ಈಗ ಮೋದಿ ಸರ್ಕಾರ ಬಂದಾಗ ದೆಹಲಿ ಚುನಾವಣೆ ಇತ್ತು. ದೆಹಲಿ ಚುನಾವಣೆಯಲ್ಲಿ ಆಪ್ ಆದ್ಮಿ ಪಕ್ಷ ಆಡಳಿತಕ್ಕೆ ಬಂತು. ಅದರಿಂದ ಈ ರೀತಿಯ ಒಂದು ಅನಿರೀಕ್ಷಿತ ಫಲಿತಾಂಶ ಬರ್ತದೆ. ಅದಕ್ಕೆ ಬೇರೆ ಅದರಿಂದ ನಾವು ಸರಳ ಬಹುಮತದ ಬಗ್ಗೆ ಅಪೇಕ್ಷೆ ಇತ್ತು ಅಂದ್ಕೊಂಡಿದ್ದೇವೆ. ನಮ್ಮ ನಿರೀಕ್ಷೆ ಹುಸಿ ಆಯ್ತು. ಅಂದ್ರೆ PV ಮೋಹನ್ ಅವರೇ, ಜನರು ನಿಮ್ಮನ್ನ ಬಿಟ್ಟು ದೂರ ಆಗ್ತಾ ಇದ್ದಾರೆ ಅಂತ ನಾವು ಭಾವಿಸ್ಬೇಕಾ? ಹಾಗಾದ್ರೆ ಅದು ನಿಮ್ಮ ತಪ್ಪು ಭಾವನೆ. ಹಾಗಾದ್ರೆ ಜನ ವೋಟ್ ಹಾಕ್ಲಿಲ್ಲ ಅಂತ ಹೇಳಿದ್ರೆ ಜನ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಅರ್ಥ ಅಲ್ವಾ PV ಮೋಹನ್ ಅವರೇ? ರಾಜಕೀಯವಾಗಿ ಮಾತಾಡೋದಾದ್ರೆ ಕರೆಕ್ಟ್. ಈಗ ಏನಂದ್ರೆ ಬಿಜೆಪಿಯ ನಮಗೆ ಪ್ರಧಾನ ವಿರೋಧ ಪಕ್ಷ ಬಿಜೆಪಿ. ಹೌದು. ಬಿಜೆಪಿ ಕಳೆದ 5 ವರ್ಷ ಏನು ನಗರ ಪಾಲಿಕೆ ಮಾಡಿದ ಆಡಳಿತದ ಬಗ್ಗೆ ಸಮರ್ಪಕವಾಗಿ ಜನರ ಮುಂದಿಡಲು ನಾವು ವಿಫಲರಾಗಿದ್ದೆವು. ಅದು ಅಲ್ಲಿಯ ಗಾರ್ಬೇಜ್ ಸಮಸ್ಯೆ ಇರ್ಬೋದು, ಅಲ್ಲಿಯ BMPಯ ಭ್ರಷ್ಟಾಚಾರ, ಇದನ್ನ ನಾವು ಜನರ ಮುಂದಿಡ್ಲಿಕ್ಕೆ ನಾವು ಸ್ವಲ್ಪ. ಅಲ್ಲ ಸರ್, ನೀವು ಚಾರ್ಜ್ ಶೀಟ್ ಎಲ್ಲ ಬಿಡುಗಡೆ ಮಾಡಿದ್ರಿ, ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತ ಆರೋಪ ಮಾಡಿದ್ರಿ. ಜನ ಸ್ವೀಕರಿಸಲೇ ಇಲ್ಲ ನಿಮ್ಮನ್ನ. ಸ್ವತಃ ಮುಖ್ಯಮಂತ್ರಿಗಳು ಹೋಗಿ ಹೇಳಿದ್ರು ಈಗೀಗ ಇದೆ ಸಮಸ್ಯೆ ಅಂತ. ನಿಮ್ಮನ್ನ ಸ್ವೀಕರಿಸಲೇ ಇಲ್ಲ ಅಂತ ಹೇಳಿದ್ರೆ ಜನ ತಿರಸ್ಕರಿಸ್ತಾ ಇದ್ದಾರೆ ನಿಮ್ಮನ್ನು ಅಂತ ಅರ್ಥ. ತಿರಸ್ಕರಿಸಿ ಹೆಂಗೆ? ನಾವು 76 ಸೀಟ್ ಬಂದಿದೆ. ತಿರಸ್ಕಾರ ಪ್ರಶ್ನೆ ಇಲ್ಲ. ಕಳೆದ ಇದರಲ್ಲಿ 60 ಬಂದಿದೆ, ಈಗ 76 ಬಂದಿದೆ. ತಿರಸ್ಕಾರ ಪ್ರಶ್ನೆ ಅಲ್ಲ. ನಮ್ಮ ಕ್ಯಾಂಪೇನ್ ಎಷ್ಟು ಇಫೆಕ್ಟಿವ್ ಆಗ್ಲಿಲ್ಲ ಅಂತ. ಅಂದ್ರೆ ಸರ್ 30 ಜನ ಸಚಿವರು ಕೂಡ ಬೆಂಗಳೂರಲ್ಲಿ ತಿರುಗಾಡಿದ್ರು. ಮತ್ತೆ ಹೇಗೆ ಸರ್ ಕ್ಯಾಂಪೇನ್ ಅಂತ ಹೇಳಿದ್ರೆ? ನನಗೆ ಒಂದು ಅನಿಸ್ತದೆ, ಎಲ್ಲೋ ಕಾರ್ಯಕರ್ತರಿಗೆ ಒಂದು ರೀತಿಯ, ನಾವು ಏನು ಮಾಡಿದ್ರೆ ಇದನ್ನು ಕೊಂಡೊಯ್ದ ಕಾರ್ಯಕರ್ತರು, ಮತದಾರರನ್ನು ಮತಗಟ್ಟೆಗೆ ತಂದು ವೋಟ್ ಹಾಕಿಸ ಕೆಲಸ ಕಾರ್ಯಕರ್ತರು. ಕಾರ್ಯಕರ್ತರಿಗೆ ಕಳೆದ 2 ವರ್ಷದಲ್ಲಿ ಏನು ನಾವು ನಿರೀಕ್ಷೆ ಹುಟ್ಟಿದ ಅದನ್ನು ನಾವು ಮಾಡ್ಲಿಕ್ಕೆ ಸಾಧ್ಯ. ಬಹುಶಃ ಕಾರ್ಯಕರ್ತರು ಅವರ ಸ್ವಲ್ಪ ಹಿಂಜರಿತಿರಬಹುದು ಕೆಲಸ ಮಾಡುವಲ್ಲಿ. DK ಹರಿಪ್ರಸಾದ್ ಅವರು ಮೊನ್ನೆ ಮಾತಾಡಿದನ್ನೇ PV ಮೋಹನ್ ಅವರು ಕೂಡ ಹೇಳ್ತಾ ಇದ್ದಾರೆ. ಅಲ್ಲ, DK ಹರಿಪ್ರಸಾದ್ ಅವರು ಹಿರಿಯ ನಾಯಕರು ನಮ್ದು. ಅವರು ಇದನ್ನು ಎಲೆಕ್ಷನ್ ಗಿಂತ ಮೊದಲೇ ಹೇಳಿದ್ರು, ಕಾರ್ಯಕರ್ತರನ್ನ ನೋಡೋದಿಲ್ಲ ಅಂತ ಪರೋಕ್ಷವಾಗಿ ಹೇಳ್ಕೊಂಡಿದ್ರು. ಅಲ್ಲ, ಅದು ಸರಿ, ಅದರಲ್ಲೇನು ಎರಡು ಮಾತಿಲ್ಲ. ಕಾರ್ಯಕರ್ತನ ನೀವೇ ಹೇಳಿ, ಕಳೆದ 2 ವರ್ಷ ಆಯ್ತು 800 ನಿರ್ದೇಶಕರ ಪಟ್ಟಿ ಅಲ್ಲೇ ಕೊಳತು ಹೋಗಿದೆ. ಅದನ್ನ ಮಾಡ್ಬೇಕಲ್ಲ. ತುಂಬಾ ಇನ್ನೂ ಕೂಡ ನಿಗಮ ಮಂಡಳಿ ಇನ್ನೂ ಕೂಡ ನೇಮಕ ಆಗ್ಬೇಕು. ಒಂದಿಟ್ಟು ಅಸಮಾಧಾನ ಇದ್ದೇ ಇರ್ತದೆ. ಅದನ್ನ ಇದು ದೊಡ್ಡ ರೆಫರೆಂಡಮ್ ಏನಲ್ಲ. ಇದನ್ನು ಇನ್ನು ಬರುವ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಎಲೆಕ್ಷನ್ ನಾವು ಏನಂತ ನಾವು ತೋರಿಸ್ಕೊಡ್ತೇವೆ. ಎಸ್ PV ಮೋಹನ್ ಅವರು ಧನ್ಯವಾದಗಳು ಸರ್. ಅದೇ ಒಂದು ಬಿಜೆಪಿಯ ಮೇಲೆ ಜನ ಭರವಸೆಯನ್ನ ಇಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಈಗ ಕಾಂಗ್ರೆಸ್ ಬೇಡ ಅಂತ ಆದ್ರೆ JDS ಇತ್ತು ಅಲ್ಲಿ ಆಪ್ಷನ್. ಬಟ್ JDS 14 ಸೀಟ್ ಕಳೆದ ಬಾರಿ 14 ಗೆದ್ದಿತ್ತು, ಈ ಬಾರಿ ಕೂಡ 14ರಲ್ಲೇ ಇದೆ. 15 ಇತ್ತು, ಈ ಬಾರಿ 14ರಲ್ಲಿದೆ. ಸೊ ಅಂದ್ರೆ ಅರ್ಥ ಬಿಜೆಪಿಯನ್ನ ಕಾಂಗ್ರೆಸ್ಸಿಗೆ ಪರ್ಯಾಯವಾಗಿ ತೆಗೆದುಕೊಳ್ತಾ ಇದ್ದಾರೆ, ಬಿಜೆಪಿ ಬೆಳೀತಾ ಇದೆ ಅಂತನೋ ಸರ್? ಅಲ್ಲ, ನೀವು ಆಗ ಕೇಳ್ತೇನೆ, ಈಗ ಮತ್ತೆ ಇದು ಹೇಳ್ತೇನೆ. ಅಹಿಂದದ ಬಗ್ಗೆ ನೀವು ಪ್ರಸ್ತಾಪ, ಅಹಿಂದದ ಬಗ್ಗೆ. ಆದರೆ ಒಂದು ತಿಳ್ಕೊಳ್ಳಿ,
ಜಾತಿ ರಾಜಕಾರಣ ಬೆಂಗಳೂರಿನಂಥ ಒಂದು ಕಾಸ್ಮೋಪಾಲಿಟನ್ ಸಿಟಿಗೆ ಮತ್ತು ಅನ್ವಯಿಸೋದು ನಾನು ಅಂತ ಅಂದ್ಕೊಂಡಿರಲಿಲ್ಲ. ಒಂದು ಎಜುಕೇಟೆಡ್ ಕ್ಲಾಸ್ ಇರುವಂಥದ್ದು ಮತ್ತು ಮೈಗ್ರೇಟೆಡ್ ಕ್ಲಾಸ್ ಇರುವಂಥದ್ದು, ಅಲ್ಲಿ ಎಲ್ಲರೂ ಕೂಡ ವಲಸೆ ಬಂದವರೆಲ್ಲ ಇದ್ದಾರೆ. ಸೊ ಹಾಗಾಗಿ ಯಾರಿಗೂ ಒಂದಕ್ಕೆ ನೀವು ಸೀಮಿತವಾಗಿ ಬೆಂಗಳೂರನ್ನು ನಾವು ಇದು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನೀವು ಮಠಗಳಿಗೆ ರೈಡ್ ಆಯಿತು, ಡಿ ಕೆ ರವಿ ಪರವಾಗಿ ಮಾತಾಡಿದರು, ಮತ್ತು ಮತ್ತೊಂದು ಜಾತಿ, ಇದನ್ನು ಬಹುಶಃ ನಾವು ಈಗ ಅದನ್ನು ಕೂತ್ಕೊಂಡು ಒಂದು ರೀತಿ ಅವಲೋಕನ ಮಾಡುವಂಥ ಒಂದು ವ್ಯವಸ್ಥೆ. ಆದರೆ ಇದಕ್ಕಿಂತಲೂ ಬಹಳ ಮುಖ್ಯವಾಗಿ ಮೋಹನ್ ಹೇಳಿದವರಂಥ ಒಳಸುಳಿಗಳಿವೆ. ಈಗ ಅತೃಪ್ತರು ಯಾರಿರ್ತಾರೆ ಮತ್ತು ಆ ಅತೃಪ್ತ ನಿವಾರಣೆ ಮಾಡಬೇಕಾದವರು ಯಾರು, ಎರಡು ಮುಖ್ಯವಾದ ಅಂಶ. ಒಂದು ಸರ್ಕಾರ ಅಂತ ಹೇಳುವಾಗ ಕಾರ್ಯಕರ್ತರು ಇಡೀ ಒಂದು ಪಕ್ಷದ ಬೆನ್ನೆಲುಬು, ಬಿ ಜೆ ಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಕಮ್ಯುನಿಸ್ಟ್ ಆಗಿರ್ಬೋದು. ಎಲ್ಲಿ ಕಾರ್ಯಕರ್ತ ನೆಗ್ಲೆಕ್ಟ್ ಮಾಡ್ತಿರೋ ಅಲ್ಲಿ ಇದು ಈ ರೀತಿಯ ಸೋಲುಗಳು ಆಗ್ತಾ ಇರ್ತವೆ. ಅವನು ಹಿಂದೆ ಕೂಡ ಬಹಳ ಸಲ ಬಂದಾಗ ನಿಗಮ ಒಂದು ಕ್ಲಾರಿಫಿಕೇಶನ್ ಅಂದ್ರೆ, ಒಕ್ಕಲಿಗರನ್ನ ಸಿಎಂ ಉದ್ದೇಶಪೂರ್ವಕವಾಗಿ ದೂರ ಇಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ JDS ನೋಡಿದ್ರೆ ಒಕ್ಕಲಿಗರ ಮುಂದಾಳತ್ವದಲ್ಲಿ ಚುನಾವಣೆಯನ್ನು ಎದುರಿಸಿತು. ಬಿಜೆಪಿ ಆರ್ ಅಶೋಕ್ ಒಕ್ಕಲಿಗ ಸಮುದಾಯದ ಮುಖಂಡರು ಅವರ ಮುಖಾಂತರ ಹೋಯಿತು. ಬಟ್ ಕಾಂಗ್ರೆಸ್ನಲ್ಲಿ ಒಕ್ಕಲಿಗರನ್ನ DK ಶಿವಕುಮಾರ್ ಕಾಣಿಸಿಕೊಳ್ಳೇ ಇಲ್ಲ. ಅಲ್ಲ, ಈಗ ನನಗಂತೂ ಆ ಜಾತಿ ರಾಜಕಾರಣದ ಬಗ್ಗೆ ನನಗೆ ವಿಶ್ವಾಸ ಇಲ್ಲ. ಟು ಫ್ರ್ಯಾಂಕ್ ಆಗಿ ನನಗೆ ಒಂದು ಜಾತಿ ಒಂದು ಸಮುದಾಯವನ್ನೇ ಹಿಡ್ಕೊಂಡು ನೀವು ರಾಜಕಾರಣ ಮಾಡ್ತೀನಿ ಅಂತ ಖಂಡಿತ ಸಾಧ್ಯ ಆಗಿಲ್ಲ. ಅದು ಯಾವುದೇ ಇರ್ಬೋದು, ದೊಡ್ಡ ಜಾತಿ ಸಣ್ಣ ಜಾತಿ ಅಂತ ಹೇಳಿ ಅಲ್ಲ. ಹಾಗಾಗಿ ನೀವು ಎಲ್ಲರೂ ಮಿಕ್ಸ್ಡ್ ಕಾಂಪೊನೆಂಟಾಗಿ ನೀವು ಜಾತ್ಯತೀತ ಅಂತ ಹೇಳ್ಕೊಂಡು ನೆಲೆಯಲ್ಲಿ ಹಿಡ್ಕೊಂಡಾಗ ನೀವು ಎಲ್ಲರನ್ನೂ ಕೂಡ ಸಮಾಧಾನಪಡಿಸ್ಬೇಕು, ಎಲ್ಲರೂ ಕೂಡ ಅವ್ರಿಗೆ ಸಿಗಬೇಕಾದ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು. ಹಾಗಾಗಿ ನೀವು ಒಂದೇ ಜಾತಿ ಒಂದೇ ಧರ್ಮ ಒಂದೇ ಇದು ಅಂತೇಳಿ ಇಟ್ಕೊಂಡು ಹೋಗಿ ರಾಜಕಾರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಾಧ್ಯ ಇಲ್ಲ, ಮೊದಲು ಸಾಧ್ಯ ಇರ್ತಿತ್ತು. ಪ್ರಬಲವಾದಂಥ ಒಂದು ಜಾತಿ ಅಂತ ಹೇಳೋದು ದೊಡ್ಡ ಅಸ್ತ್ರ ಆಗಿತ್ತು. ಇವತ್ತಲ್ಲ. ಇವತ್ತು ಜಾತಿ ಅಂತ ಹೇಳೋದು ಒಂದು ಅಸ್ತ್ರವಿನ ಅದೇ ಮುಖ್ಯ ಅಸ್ತ್ರ ಅಲ್ಲ. ಹಾಗಾಗಿ DK ರವಿ ಇರಲಿ, ಮಠಗಳ ರೈಡ್ ಆಗೋದಿರಲಿ, ಅದನ್ನು ಬಿಟ್ಟಾಗಿ. ಆದರೆ ಈ ಒಳಸುಳಿಗಳು ಏನಿದೆ ಇವೆಲ್ಲವೂ ಕೂಡ ವಿರುದ್ಧವಾಗಿ ಕೆಲಸ ಮಾಡಿ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಇರುವಂತದ್ದು ಅಹಂ ಬ್ರಹ್ಮಾಸ್ಮಿ ವಿಚಾರಕ್ಕೆ ಬರ್ತೇನೆ. ಅದಕ್ಕಿಂತ ಮೊದಲು ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ವಿಕಾಸ್, ಬಿಜೆಪಿಯ ಗೆಲುವು ಅನ್ನುವಂಥದ್ದು ಬಿಜೆಪಿಯ ಒಳಗೆ ಮತ್ತೊಂದು ಸಮಸ್ಯೆಗೆ ಕ್ರಿಯೇಟ್ ಮಾಡಿದೆ. ನಾಯಕತ್ವದ ಸಮಸ್ಯೆ ಉದ್ಭವ ಆಗ್ತಾ ಇದೆ. ಆರ್ ಅಶೋಕ್ ಅವರು ಗೆಲುವು ನನ್ನಿಂದಾಗಿಯೇ ಗೆಲುವು ಅನ್ನೋ ಮನಸ್ಥಿತಿಯಿಂದ ಮುಂದಕ್ಕೆ ಹೋಗಬಹುದು ಅನ್ನುವಂತ ಒಂದು ವಾದ ಇದೆ. ಇದಕ್ಕಿಂತ ಮೊದಲು BV ಮೋಹನ್ ಅವರು ಒಂದು ಮಾತು ಹೇಳಿದ್ರು. PV ಮೋಹನ್ ಅವರು ಇವತ್ತು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ನ ಕಾರ್ಯಕರ್ತರನ್ನು ಗೆಲ್ಲುವಲ್ಲಿ ವಿಫಲ ಆಗಿದೆ ಅಂತ. ಕಾಂಗ್ರೆಸ್ ಸರ್ಕಾರ ಕೇವಲ ಕಾಂಗ್ರೆಸ್ನ ಕಾರ್ಯಕರ್ತರನ್ನು ಮಾತ್ರ ಅಲ್ಲ, ಕರ್ನಾಟಕದ ಜನತೆಯ ವಿಶ್ವಾಸವನ್ನು ಕೂಡ ಗೆಲ್ಲಲಿಕ್ಕೆ ಸಂಪೂರ್ಣವಾಗಿ ವಿಫಲವಾಗಿದೆ ಅನ್ನುವಂಥ ಫಲಿತಾಂಶವೇ ಇವತ್ತಿನ BBMPಯ ಫಲಿತಾಂಶ. ಈ ಅಹಿಂದದ ಬಗ್ಗೆ ನೀವು ಹೇಳಿದ್ರಿ. ಇವತ್ತು ಅಹಿಂದದ ಬಗ್ಗೆ ನಾನು ಒಂದು ಸಣ್ಣ ಟಿಪ್ಪಣಿಯನ್ನು ಕೊಡ್ತೇನೆ. ಅಹಿಂದದ ಹಿಂದೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳೇನಿದ್ದಾರೆ, ಕಾಂಗ್ರೆಸ್ನಲ್ಲಿರುವಂಥ ಅಹಿಂದ ನಾಯಕರನ್ನೇ ನೀವು ತೆಗೆದುಕೊಳ್ಳಿ. ಇವತ್ತು BK ಹರಿಪ್ರಸಾದ್ರವರು ಹಿಂದುಳಿದ ವರ್ಗದ ದೊಡ್ಡ ನಾಯಕರು ಕಾಂಗ್ರೆಸ್ ಇದ್ದು, ಅವರು ಇವತ್ತು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗಳನ್ನು ನಾವು ಗಮನಿಸಿದರೆ ಯಾವುದೇ ಕಾರಣಕ್ಕೂ ಅವರಿಗೆ ಈ ಒಂದು ಸರ್ಕಾರದ ಮೇಲೆ ವಿಶ್ವಾಸ ಇದ್ದಾಗೆ ಕಾಣ್ತಾ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರಿರ್ಬೋದು ಅಥವಾ ಪರಮೇಶ್ವರ್ ಅವರಿರ್ಬೋದು, ಕಾಂಗ್ರೆಸ್ನ ದೊಡ್ಡ ದಲಿತರ ನಾಯಕರುಗಳು. ಇವತ್ತು ಅವರ ವರ್ತನೆ ಮತ್ತು ಅವರು ಕೊಡ್ತಾ ಇರುವಂಥ ವಿವಿಧ ರೀತಿಯ ಹೇಳಿಕೆಗಳನ್ನು ನಾವು ಗಮನಿಸಿದರೆ, ಕಳೆದ ಹಲವಾರು ತಿಂಗಳುಗಳಿಂದ ಅವರು ಕೊಡ್ತಾ ಇರುವಂಥ ಪ್ರತಿಕ್ರಿಯೆಗಳನ್ನು ಗಮನಿಸಿದರೆ ಅವರಿಗೆ ಇವರ ಮೇಲೆ ವಿಶ್ವಾಸ ಇದ್ದಾಗ ಕಾಣ್ತಾ ಇಲ್ಲ. ಸೊ ಅದೆಲ್ಲ ನಿಮಗೆ ಹೊರವಾಗಿದೆ ಹೇಳ್ತಾ ಇಲ್ಲ. ನನ್ನ ಪ್ರಶ್ನೆ ಇರುವಂತದ್ದು, ನಾಯಕತ್ವದ ವಿಚಾರದಲ್ಲಿ ಒಂದು ಸಮಸ್ಯೆ ಆಗಿತ್ತು. ಲಿಂಗಾಯತ ಅನ್ನುವಂಥ ಲಿಂಗಾಯತರಿಗೆ ಟಿಕೆಟ್ ಕೊಡೋದಿಲ್ಲ ಅನ್ನೋ ರೀತಿಯಲ್ಲಿ ಅಶೋಕ್ ಅವರು ಮಾತಾಡಿದ್ರು, ಹಾಗೆ ಅಂತ ಸಮಸ್ಯೆ ಆಗಿತ್ತು. ಈಗ ಅಶೋಕ್ ಅವರು ಪ್ರೂವ್ ಮಾಡಿ ತೋರಿಸಿದ್ದಾರೆ, ಬೆಂಗಳೂರಿನಲ್ಲಿ ನಾನೇ ಸಾಮ್ರಾಟು. ಅಲ್ಲ, ಈ ವಿಷಯವನ್ನು ಅಶೋಕ್ ರವರೇ ಖುದ್ದಾಗಿ ಪತ್ರಿಕಾಗೋಷ್ಠಿ ಮಾಡಿ ಅದರ ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಇವತ್ತು ಯಡಿಯೂರಪ್ಪ ಯಾವುದೇ ಕಾರಣ ಗೆಲುವು ಅನ್ನುವಂಥದ್ದು ಕಾರ್ಯಕರ್ತರಿಂದಾಗಿ ಗೆಲುವಾದದ್ದು, ಯಾವುದೇ ಒಬ್ಬ ನಾಯಕನಿಂದಾಗಿ ಆದ ಗೆಲುವು ಅಲ್ಲ ಅನ್ನುವಂಥದ್ದು ಯಡಿಯೂರಪ್ಪ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ನಮಗೆ ಅನಿಸ್ತಾ ಇರುವಂತದ್ದು ದೆಹಲಿಯಲ್ಲಿ ಕೂತು ಯಡಿಯೂರಪ್ಪನವರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಅದು ಅಸೂಯೆಯ ಸ್ಟೇಟ್ಮೆಂಟು
ಅಥವಾ ಅಯ್ಯೋ ಗೆದ್ದು ಬಿಡ್ತಲ್ಲ ಅಶೋಕ್ ಅವರ ನೇತೃತ್ವದಲ್ಲಿ ಅನ್ನುವಂತ ಮತ್ಸರದ ಸ್ಟೇಟ್ಮೆಂಟ್? ನೀವು ಒಂದು ವಿಷಯ ಏನು ಗಮನಿಸಬೇಕು ಅಂತ ಹೇಳಿದ್ರೆ, ಯಾವುದೇ ಪಕ್ಷ ಇರ್ಬೋದು, ಪಕ್ಷದ ನಾಯಕತ್ವದಲ್ಲಿ ಒಗ್ಗಟ್ಟಿಲ್ಲದಿದ್ದಾಗ ಪಕ್ಷದ ಪರವಾದಂಥ ಫಲಿತಾಂಶ ಯಾವತ್ತೂ ಕೂಡ ಬರುವುದಿಲ್ಲ. ಇವತ್ತು ನಮ್ಮ ಪಕ್ಷದ ನಾಯಕರುಗಳು ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡಿರುವಂಥ ಒಂದು ಫಲಿತಾಂಶವೇ ಇವತ್ತು BBMPಯ ಫಲಿತಾಂಶ. ಅಶೋಕ್ ರವರು ಉಪಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭ ಇರ್ಬೋದು, ಅವರು ಬೆಂಗಳೂರಿನಲ್ಲಿ ಪ್ರಭಾವಿ ರಾಜಕಾರಣಿ ಅಂತ ಇದು ಗೊತ್ತಿರುವಂಥ ಅಂಶ. ಈ ಎಲ್ಲ ವಿಚಾರಗಳಿಂದ ಬೆಂಗಳೂರಿನ ಒಂದು ಈ ಚುನಾವಣೆಯ ಸಾರಥ್ಯವನ್ನು ಅವರಿಗೆ ಕೊಟ್ಟಿತ್ತು. ಅವರ ನೇತೃತ್ವದಲ್ಲಿ ಇವತ್ತು ಕಾರ್ಯಕರ್ತರ ಒಂದು ಅವಿರತ ಪ್ರಯತ್ನದಿಂದ BBMPಯ ಪರವಾಗಿರುವಂಥ ಫಲಿತಾಂಶ ಅಂತ ಖುದ್ದಾಗಿ ಅಶೋಕ್ ಅವರು ಹೇಳಿದ್ದಾರೆ. ಅದನ್ನೇ ನನಗೆ ಬೇಕಾದ ನಿಮ್ಮ ಕಡೆಯಿಂದ ಒಂದು ಕಡೆಯಲ್ಲಿ ಇವತ್ತು ನಿಮ್ಮ ನಾಯಕರು ಹೇಳ್ತಾ ಇದ್ದಾರೆ, ಇದು ಮುಂದಿನ ವಿಧಾನಸಭಾ ಚುನಾವಣೆ, ಮುಂದಿನ ಜಿಲ್ಲಾ ಪಂಚಾಯತ್ ಚುನಾವಣೆ, ತಾಲೂಕು ಪಂಚಾಯತ್ ಚುನಾವಣೆ, ಇದರ ಎಲ್ಲದರದ್ದು ದಿಕ್ಸೂಚಿ ಇದು ಅರ್ಲಿ ಅಂತ ಅನಿಸ್ತಾ ಇಲ್ವಾ? ಒಂದು BBMPಯನ್ನ ಗೆದ್ದ ಕೂಡಲೇ ಇಡೀ ಜಗತ್ತೇ ಗೆದ್ದೇವು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದೀರಿ ಅಂತ ಅನಿಸ್ತಾ ಇಲ್ವಾ ನಿಮಗೆ? ನೋಡಿ, ನೀವು ಒಂದು ಗಮನ ಇದರಲ್ಲಿ ಒಂದು ವಿಷಯ ಗಮನಿಸಿ. ಬೆಂಗಳೂರು ಅನ್ನುವಂಥದ್ದು ಮೆಟ್ರೋಪಾಲಿಟನ್ ಸಿಟಿ, ಕಾಸ್ಮೋಪಾಲಿಟನ್ ಸಿಟಿ. ಇವತ್ತು ಬೆಂಗಳೂರಿನಲ್ಲಿ ವಾಸ್ತವ್ಯ ಇರುವಂಥ ಜನತೆ ಮೈಸೂರಿನ ಜನತೆ ಇದೆ, ಮಂಗಳೂರಿನ ಜನತೆ ಇದೆ, ಕರ್ನಾಟಕದಲ್ಲಿರುವಂಥ ಉಳಿದ 28 ಜಿಲ್ಲೆಗಳಿಂದ ಎಲ್ಲ ಮಿಕ್ಸೆಡ್ ಪಾಪ್ಯುಲೇಷನ್ ಬ್ಯಾಂಗ್ಳೂರಲ್ಲಿ ಇರುವಂಥದ್ದು. ಇವತ್ತು ಈ ಮಿಕ್ಸೆಡ್ ಪಾಪ್ಯುಲೇಷನ್ ಇರುವಂಥ ಒಂದು ಪ್ರತಿಕ್ರಿಯೆ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಬಂದಿರುವಂಥದ್ದು. ಈ ಎಲ್ಲ ವಿವರಗಳನ್ನು ನಾವು ಗಮನಿಸಿ ನೋಡಿದಾಗ ನಿಮಗೆ ಇವರು ಕೊಡ್ತಾ ಇರುವಂಥ ಗಫೂರ್ ಅವರು ಮಾತಾಡ್ತಾರೆ, KPCC ಕಾರ್ಯದರ್ಶಿ. ಗಫೂರ್ ಅವರೇ ನಮಸ್ತೆ. ಹಲೋ ನಮಸ್ತೆ ಸರ್. ನಮಸ್ಕಾರ ಅಣ್ಣ. BBMP ರಿಸಲ್ಟ್ ನ ಬಗ್ಗೆ ಏನ್ ಹೇಳ್ತೀರಿ ಸರ್? BBMP ಚುನಾವಣೆಯಲ್ಲಿ ಕಾಂಗ್ರೆಸ್ ಉತ್ತಮ ಸಾಧನೆಯನ್ನೇ ಮಾಡಿದೆ ಕಳೆದ ಚುನಾವಣೆಗೆ ಹೋಲಿಸಿದ್ರೆ. ಕಳೆದ ಬಾರಿ BBMPಯಲ್ಲಿ ಕಾಂಗ್ರೆಸ್ ಪಕ್ಷ 64 ಸ್ಥಾನವನ್ನು ಗಳಿಸಿತ್ತು. ಇವತ್ತು ಕಾಂಗ್ರೆಸ್ ಪಕ್ಷ 76 ಸ್ಥಾನವನ್ನು ಗಳಿಸಿದೆ. ಕಳೆದ ಬಾರಿ ಬಿಜೆಪಿ ಗವರ್ಮೆಂಟ್ ಇತ್ತು, ಈ ಬಾರಿ ಕಾಂಗ್ರೆಸ್ ಗವರ್ಮೆಂಟ್ ಇದೆ. ಖಂಡಿತವಾಗಿ ಕೂಡ ಇದೆ. ಕಾಂಗ್ರೆಸ್ BBMPಯಲ್ಲಿ ಬರಬೇಕಿತ್ತು, ಬಿಜೆಪಿ ಇದ್ದಾಗ ಬಿಜೆಪಿ ಬರ್ತಾ ಇತ್ತು. ಅಲ್ಲ, ಖಂಡಿತವಾಗಿ ಬರಬೇಕಾಗಿತ್ತು, ಬರುವಂತ ಎಲ್ಲ ನಿರೀಕ್ಷೆಗಳು ಕೂಡ ಇತ್ತು. ಆದ್ರೆ ಜಾತ್ಯತೀತ ಮತಗಳ ವಿಭಜನೆಯಿಂದಾಗಿ ಕಾಂಗ್ರೆಸ್ಗೆ ಹೆಚ್ಚಿನ ಕಡೆಗಳಲ್ಲಿ ಸೋಲಾಗಿದೆ. ಹೆಚ್ಚಿನ ಮತಗಳು ಏನು ಮೈನಾರಿಟಿ ಮತಗಳೆಲ್ಲ ವಿಭಜನೆ ಆಗುವುದರ ಮೂಲಕ ಕಾಂಗ್ರೆಸ್ಗೆ ಬರುವಂತ ಮತಗಳ ಕಡಿಮೆ ಆಗುವುದರಿಂದ ಬಹಳಷ್ಟು ಜನ ಕಾಂಗ್ರೆಸ್ ಅಭ್ಯರ್ಥಿಗಳು ಅಲ್ಪ ಮತಗಳಿಂದ ಸೋಲನ್ನ ಅನುಭವಿಸಿದ್ದಾರೆ. ಇದು ಕಾಂಗ್ರೆಸ್ಗೆ ಆಗಿರ್ತಕ್ಕಂಥ ಒಂದು ಹಿನ್ನಡೆ. ಬಿಟ್ರೆ ಬೇರೆ ಎಲ್ಲ ವಿಚಾರಗಳಲ್ಲಿ ಕೂಡ ಕಾಂಗ್ರೆಸ್ ಬಹಳಷ್ಟು ಉತ್ತಮ ಒಂದು ಫಲಿತಾಂಶ. ಇದು ದಿಕ್ಸೂಚಿ, ಮುಂದಿನ ಚುನಾವಣೆಗಳ ದಿಕ್ಸೂಚಿ ಅಂತ ಹೇಳ್ಕೊಳ್ತಾ ಇದ್ದಾರೆ ಬಿಜೆಪಿ ಅವರು. ಅಂದ್ರೆ ಮುಂದೆ ಜಿಲ್ಲಾ ಪಂಚಾಯತ್ ಬರೋದಕ್ಕಿದೆ, ತಾಲೂಕ್ ಪಂಚಾಯತ್ ಚುನಾವಣೆ ಇದೆ, ಮತ್ತೆ ವಿಧಾನಸಭಾ ಚುನಾವಣೆ ಇದೆ. ಅಲ್ಲ, ಬಿಜೆಪಿಯವರು ಅವರ ದೃಷ್ಟಿಯಲ್ಲಿ ಏನನ್ನು ಹೇಳ್ಬೋದು ಅವರ ಇದ್ರಲ್ಲಾದ್ರೆ ಕಾಂಗ್ರೆಸ್ ಪಕ್ಷ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಒಂದು ಒಗ್ಗಟ್ಟಿನ ಹೋರಾಟವನ್ನ ಕೊಟ್ಟಿದ್ದಾರೆ. ಏನೇ ಇದ್ರೂ ಕೂಡ ಪಕ್ಷ ಈ ಬಗ್ಗೆ ಪಕ್ಷದ ಅಧ್ಯಕ್ಷರು ಈ ಬಗ್ಗೆ ಚರ್ಚೆ ಮಾಡಿ ಏನ್ ಕಾರಣ ಇದೆ ಎಂಬುದರ ಬಗ್ಗೆ ವಿಮರ್ಶೆಯನ್ನ ಖಂಡಿತವಾಗಿ ಪಕ್ಷ ಮಾಡುತ್ತೆ. ಸರ್, ಧನ್ಯವಾದಗಳು ಸರ್. ಅದೇ ಒಂದು ದಿಕ್ಸೂಚಿ ಅನ್ನುವಂಥದ್ದು ಒಂದು ಬಿಜೆಪಿಯ ನಾಯಕರು ಇವತ್ತು ಹೇಳ್ತಾ ಇರುವಂತದ್ದು, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್. ಸೊ ಆಗ ಅನಿಸ್ತಾ ಇದೆಯಾ? ಅಲ್ಲ, ನನಗೆ ನನ್ನ ತಿಳುವಳಿಕೆ ಬಂದಾಗೆ ನನ್ನ ಇಷ್ಟು ವರ್ಷದಲ್ಲಿ ಎರಡೇ ಅಭಿಪ್ರಾಯ. ಗೆದ್ದವರು ಇದು ದಿಕ್ಸೂಚಿ ಅಂತೇಳಿ ಹೇಳಿದರೆ, ಸೋತವರು ದಿಕ್ಸೂಚಿ ಅಲ್ಲ ಅಂತ ಹೇಳೋದು ಯಾವುದೇ ಸಂದರ್ಭದಲ್ಲೂ ಕೂಡ ಪ್ರತಿ ಸಲ ಅದೇನೋ ಇದಲ್ಲ, ಅದೊಂದು ಸಿದ್ಧವಾದಂಥ ಒಂದು ಹೇಳಿಕೆಗಳು ಅದೇನು ಅದ್ರ ಬಗ್ಗೆ ತಲೆಬಿಸಿ ಮಾಡಿಕೊಳ್ಳೋದು. ಆದರೆ ಇಡೀ BBMP ಚುನಾವಣೆಯ ವ್ಯವಸ್ಥೆ ನೀವು ನೋಡಿದರೆ 51% ಜನ ಮತದಾನವನ್ನೇ ಮಾಡಿಲ್ಲ. ನೀವು 49% ಮತದಾನ ಇಟ್ಕೊಂಡು ಇವತ್ತು ನಾವು ಗೆದ್ದೆವು, ನಾವು ಸೋತೆವು ಅಂತ ಹೇಳ್ತೀರಿ. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ನೀವು ಒಂದು ವೇಳೆ ನಾವು ಅರ್ಥ ಮಾಡಿಕೊಂಡ್ರೆ, ಹಾಗಾದರೆ 51 ಜನ ಈ ಚುನಾವಣೆಯೇ ಬೇಡ ಅಂತ ಹೇಳಿದ್ದಾರೋ, ಈ ಆಡಳಿತ ವ್ಯವಸ್ಥೆಯೇ ಬೇಡ ಅಂತ ಹೇಳಿದ್ದಾರೋ, ಅಥವಾ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದಾರೋ, ಏನು ಗರಿಸ್ತೀರಿ? ಈ ಫಲಿತಾಂಶ ನೋಡಿಕೊಂಡ್ರೆ ಈಗ ಮೊದಲು ಜಮ್ಮು ಕಾಶ್ಮೀರದಲ್ಲಿ ಆಗ್ತಾಯಿತ್ತು, ಅಂದರೆ 48%, 38% ಎಲ್ಲ ವೋಟ್ ಅದು ಸಮಸ್ಯೆ ಆಗ್ತದೆ. ಬಟ್ ಬೆಂಗಳೂರಿನಂಥ ಒಂದು ಎಜುಕೇಟೆಡ್ ಕ್ಲಾಸ್, ಮೈಗ್ರೇಟೆಡ್ ಕ್ಲಾಸ್, ಕಾಸ್ಮೋಪಾಲಿಟನ್ ಸಿಟಿ, ಅಲ್ಲೇ ಜನ ಮತ ಹಾಕೋದಿಲ್ಲ, ವೋಟ್ ಹಾಕ್ಲಿಕ್ಕೆ ತಯಾರಿಲ್ಲ ಅಂತ ಹೇಳಿ, ಆದರೆ ಇದಕ್ಕಿಂತ ದೊಡ್ಡ ದುರಂತ ಏನೂ ಇಲ್ಲ. ನನ್ನ ದೃಷ್ಟಿಯಲ್ಲಿ ಬಿಜೆಪಿ ಗೆದ್ದಿರ್ಬೋದು, ಕಾಂಗ್ರೆಸ್ ಸೋತಿರ್ಬೋದು, ಇದೊಂದು ದಿಕ್ಸೂಚಿ ಅಂತೇಳಿ ಅಂತ ಬೆಂಗಳೂರಿಗೆ ಸೀಮಿತ ಅದು. ನಿಜ ಹೇಳಬೇಕು ಅಂದರೆ
ಪ್ರತಿ ಒಂದು ಸಂದರ್ಭದಲ್ಲೂ ಕೂಡ ಆಯಾ ಪ್ರಾದೇಶಿಕವಾದಂಥ ಸಮಸ್ಯೆ ಹಿನ್ನೆಲೆಯಲ್ಲಿ ಫಲಿತಾಂಶಗಳು ಹೊರಬೀಳ್ತವೆ. ನಾನು ಆಗಲೇ ಹೇಳಿದಾಗೆ ಇದಕ್ಕೆ ಏನು ಬಿ ಜೆ ಪಿ ಗೆದ್ದಿದ್ರೆ ಬಿ ಜೆ ಪಿ ಕೂಡ ಆತಂಕ ಇತ್ತು, ನಾವು ಇಷ್ಟು ಪ್ರಮಾಣ ಗೆಲ್ಲಿ ಸಾಧ್ಯ ಉಂಟು ಅಂತೇಳಿ. ಆದರೆ ಕಾಂಗ್ರೆಸ್ಸಿಗೆ ನಾವು ಗೆದ್ದೇ ಗೆಲ್ತೀವಿ ಅಂತ ಕಾನ್ಫಿಡೆನ್ಸ್ ಇತ್ತು. ಆದರೆ ತಾನು ಸೋಲ್ತೇನೆ ಅಂತ ಹೇಳೋದು ಅವ್ರು ಒಪ್ಪಿಕೊಳ್ಳಿ ತಯಾರಿರಲಿಲ್ಲ. ಆದರೆ ಅದಕ್ಕೆ ಕಾಂಗ್ರೆಸ್ನ ಭ್ರಮೆಯನ್ನ ಕಳಚಿದಂತ ಒಂದು ಚುನಾವಣೆ. ಹೌದು, ಖಂಡಿತ. ಯಾಕೆಂತ ಹೇಳಿದ್ರೆ ಸಹಜವಾಗಿ ನಾನು ಆಗಲೇ ಹೇಳಿದ್ದೇನೆ, ಇದು ಎಲ್ಲ ಕಾರಣಗಳು ಅನೇಕ, ಅದೆಲ್ಲೋ ಏನು ಸ್ವಯಂಕೃತ ಅಪರಾಧ ಅಂತಲೇ ಹೇಳಿದ್ರು ತಪ್ಪಲ್ಲ. ಎಸ್ ಎಸ್ ಧನ್ಯವಾದಗಳು ಡಿಸ್ಕಷನ್ ಭಾಗವಹಿಸಕ್ಕೆ. ವಿಕಾಸ್ ಅವರ ಧನ್ಯವಾದಗಳು ಡಿಸ್ಕಷನ್ ಈ ಚರ್ಚೆಯಲ್ಲಿ ಭಾಗವಹಿಸಕ್ಕೆ. ಇದು ಇವತ್ತಿನ ವಿಶೇಷ. ಬಹುಶಃ ಬಿಬಿಎಂಪಿಯ ಚುನಾವಣೆಯ ಫಲಿತಾಂಶ ಪ್ರಕಟ ಆಗಿ ಬಿಜೆಪಿಯವರು ಬೀಗ್ತಾ ಇದ್ದಾರೆ, ಕಾಂಗ್ರೆಸ್ನವರು ಆತ್ಮವಿಮರ್ಶೆ ಮಾಡಬೇಕು ಅಂತ ಹೇಳಿಕೊಳ್ತಾ ಇದ್ದಾರೆ. ಸೊ ಬಿಜೆಪಿಯವರು ಹೇಳ್ತಾ ಇರುವಾಗೆ ಇದು ಮುಂದಿನ ಚುನಾವಣೆಗಳಿಗೆ ದಿಕ್ಸೂಚಿಯೋ ಅಥವಾ ನಾವು ಏನೋ ಬಿಬಿಎಂಪಿಯನ್ನು ಕಳ್ಕೊಂಡೆವು, ಮುಂದಕ್ಕೆ ಬೇರೆ ಚುನಾವಣೆಗಳಲ್ಲಿ ನಾವು ಏನು ಅಂತ ತೋರಿಸ್ತೀವಿ ಅನ್ನುವಂಥ ಕಾಂಗ್ರೆಸ್ನವರು ಮುಂದಕ್ಕೆ ಅದನ್ನು ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನು ನಾವು ನಿರೀಕ್ಷೆ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಂಥ ರಿಸಲ್ಟ್ ಇವತ್ತು ಬಂದಿರುವಂಥದ್ದು. ಇದು ಇವತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ